ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮುಂಬೈ ಕನ್ನಡ ಕಲಾಕೇಂದ್ರದ ವತಿಯಿಂದ ಸುಗಮ ಸಂಗೀತ ನಾಟಕ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾಟುಂಗ ಪೂರ್ವದ ಕಿಂಗ್ಸ್ ಸರ್ಕಲ್ನ ಬಾವುದಾಜಿ ಮಾರ್ಗದಲ್ಲಿನ ಮೈಸೂರು ಅಸೋಸಿಯೇಷನ್ ಸಭಾಗೃಹದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದರ ಸಹಯೋಗದೊಂದಿಗೆ ಮಂಗಳೂರು ಕರ್ನಾಟಕ ಬ್ಯಾಂಕ್ ಪ್ರಾಯೋಜಕತ್ವದಲ್ಲಿ ಮಾರ್ಚ್ 11ರಂದು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮ ಲಕ್ಷ್ಮೀರಾವ್ ಪ್ರಾರ್ಥನೆಯೊಂದಿಗೆ ಆರಂಭಗೊಂಡು ವಿದ್ಯುತ್ ಚಾಲಿತ ದೀಪ ಪ್ರಜ್ವಲನೆಯೊಂದಿಗೆ ಚಾಲನೆ ನೀಡಲಾಯಿತು. ಕನ್ನಡ ಕಲಾಕೇಂದ್ರದ ಅಧ್ಯಕ್ಷ ಬಿ ಬಾಲಚಂದ್ರರಾವ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಲಾ ಸಂಪದ ಪುಸ್ತಕವನ್ನು ಎಲ್ಲರಿಗೂ ವಿತರಿಸಿ ಸಂಘ ನಡೆದು ಬಂದ ದಾರಿಯನ್ನ ಮನವರಿಕೆ ಮಾಡಿಕೊಡಲಾಯಿತು. ಮುಖ್ಯ ಅತಿಥಿಯಾಗಿ ಜನಪ್ರಿಯ ಸಾಹಿತಿ, ಕವಿ, ಕಥೆಗಾರ, ಕನ್ನಡ ಚಲನಚಿತ್ರ ಗೀತ ರಚನೆಕಾರ ಡಾ ಜಯಂತ್ ಕಾಯ್ಕಿಣಿ ಗೌರವ ಅತಿಥಿಯಾಗಿ ಮುಂಬೈ ವಿಶ್ವವಿದ್ಯಾನಿಲಯ ಕನ್ನಡ ವಿಭಾಗದ ಸಹ ಉಪನ್ಯಾಸಕಿ ಡಾ ಪೂರ್ಣಿಮಾ ಎಸ್ ಶೆಟ್ಟಿ ಹಾಗೂ ರಂಗ ನಿರ್ದೇಶಕ ಸಾಣೇಹಳ್ಳಿ ವೈಡಿ ಬಾದಾಮಿ ಉಪಸ್ಥಿತರಿದ್ದರು. ಪ್ರಶಸ್ತಿ ಪ್ರದಾನ ಸಮಾರಂಭದ ವೇದಿಕೆಯಲ್ಲಿ ಅತಿಥಿಯಾಗಿ ಪತ್ರಕರ್ತ ಪ್ರಶಸ್ತಿ ಪ್ರಾಯೋಜಕರಾದ ಎಂಬಿ ಕುಕ್ಯಾನ್, ಸಂಘದ ಗೌರವ ಉಪಾಧ್ಯಕ್ಷೆ ಡಾ ಸುನೀತಾ ಎಂ ಶೆಟ್ಟಿ, ಉಪಾಧ್ಯಕ್ಷ ಡಾ ಪಿಜಿ ರಾವ್, ಗೌರವ ಪ್ರಧಾನ ಕಾರ್ಯದರ್ಶಿ ಮಧುಸೂದನ್ ರಾವ್ ಟಿಆರ್, ಕೋಶಾಧಿಕಾರಿ ರಮೇಶ್ ಎಂ ರಾವ್, ಸಹ ಕಾರ್ಯದರ್ಶಿ ರಮೇಶ್ ಭಿರ್ತಿ ಉಪಸ್ಥಿತರಿದ್ದರು. ಮುಂಬಯಿಯ ಪತ್ರಕರ್ತರಿಗೆ ನೀಡಲಾದ ಶ್ರೇಷ್ಠ ಪತ್ರಕರ್ತ ಪ್ರಶಸ್ತಿಯನ್ನು ಕರ್ನಾಟಕ ಮಲ್ಲ ಸಂಪಾದಕ ಚಂದ್ರಶೇಖರ್ ಪಾಲೆತ್ತಾಡಿ ಅವರಿಗೆ ನೀಡಿ ಗೌರವಿಸಲಾಯಿತು. ದಿವಂಗತ ಕೆಜೆ ರಾವ್ ರವರ ಸ್ಮರಣಾರ್ಥ ಕನ್ನಡ ನಾಟಕ ರಂಗದ ಸಾಧಕರಿಗೆ ಹರ್ಷರಾವ್, ಅಖಿಲ ಯುಎಸ್ಎ ಮತ್ತು ಕರ್ನಾಟಕ ಬ್ಯಾಂಕ್ ಮಂಗಳೂರು ಪ್ರಾಯೋಜಕತ್ವದ ಕಲಾಜ್ಯೋತಿ ಪ್ರಶಸ್ತಿಯನ್ನು ಕನ್ನಡ ರಂಗನಟ ನಿರ್ದೇಶಕ ರಘುವೀರ್ ಭಟ್ ಅವರಿಗೆ ನೀಡಿ ಸತ್ಕರಿಸಲಾಯಿತು. ದಿವಂಗತ ಲಲಿತಾ ರಾವ್ ಸ್ಮರಣಾರ್ಥ ಸಂಗೀತ ರಂಗದ ಸಾಧಕರಿಗೆ ತುಳು ಕನ್ನಡ ಕಲಾಪ್ರೇಮಿಗಳು, ಕಲಾ ಪೋಷಕರು ಹಾಗೂ ಮುಂಬೈ ದಾನಿಗಳ ಪ್ರಾಯೋಜಕತ್ವದಲ್ಲಿ ನೀಡಲಾದ ಲಲಿತಾ ಕಲಾಶ್ರೀ ಪ್ರಶಸ್ತಿಯನ್ನು ನಾದಬಿಂದು ಚಿನ್ಮಯಾನಂದ ಮಿಷನ್ ಕೋಲ್ಪಾಂಡ್ ಇದರ ನಿರ್ದೇಶಕಿ ಪ್ರಮೋದಿನಿ ರಾವ್ ರವರಿಗೆ ನೀಡಿ ಗೌರವಿಸಲಾಯಿತು. ದಿವಂಗತ ತಾರಾ ಸುಬ್ರಹ್ಮಣ್ಯ ರಾವ್ ಸ್ಮರಣಾರ್ಥ ನೃತ್ಯ ರಂಗದ ಸಾಧಕರಿಗೆ ಬಾಲಸುಬ್ರಹ್ಮಣ್ಯಂ ರಾವ್ ಮತ್ತು ಕುಟುಂಬಿಕರ ಪ್ರಾಯೋಜಕತ್ವದಲ್ಲಿ ನೀಡಲಾದ ತಾರಾಶ್ರೀ ಪ್ರಶಸ್ತಿಯನ್ನು ಅರುಣೋದಯ ಕಲಾನಿಕೇತನ ಮುಂಬೈ ಇದರ ಸಂಚಾಲಕಿ ನೃತ್ಯ ಗುರು ಮೀನಾಕ್ಷಿ ಶ್ರೀಯಾನ್ ರವರಿಗೆ ಪ್ರದಾನಿಸಿ ಸತ್ಕರಿಸಲಾಯಿತು. ದಿವಂಗತ ಸತ್ಯಮ್ಮ ಹಾಗೂ ದಿವಂಗತ ರಾಮರಾವ್ ಸ್ಮರಣಾರ್ಥ ಯಕ್ಷರಂಗದ ಸಾಧಕರಿಗೆ ಡಾ ಪಿಜಿ ರಾವ್ ಮತ್ತು ಕುಟುಂಬಸ್ಥರ ಪ್ರಾಯೋಜಕತ್ವದಲ್ಲಿ ನೀಡಲಾದ ಸತ್ಯರಾಮ ಪ್ರಶಸ್ತಿಯನ್ನು ಅಜೆಕಾರು ಕಲಾಭಿಮಾನಿ ಬಳಗ ಮುಂಬೈ ಇದರ ಸಂಚಾಲಕ ಅಜೆಕಾರು ಬಾಲಕೃಷ್ಣ ಶೆಟ್ಟಿಯವರಿಗೆ ನೀಡಲಾಯಿತು. ಕಲಾರಂಗದ ಬಾಲ ಪ್ರತಿಭೆಗಳಿಗೆ ಸದಾನಂದ ಸುವರ್ಣರವರ ಹೆಸರಿನಲ್ಲಿ ತುಳು ಕನ್ನಡ ಕಲಾಪ್ರೇಮಿಗಳು, ಕಲಾ ಪೋಷಕರು ಹಾಗೂ ಮುಂಬೈ ದಾನಿಗಳ ಪ್ರಾಯೋಜಕತ್ವದಲ್ಲಿ ನೀಡಲಾದ ಸುವರ್ಣಶ್ರೀ ಪ್ರತಿಭಾ ಪುರಸ್ಕಾರವನ್ನು ಕವಿ, ಸಾಹಿತಿ ವಿಶ್ವನಾಥ್ ಪೇತ್ರಿಯವರ ಸುಪುತ್ರಿ ಕುಮಾರಿ ಜೀವಿಕಾ ವಿಶ್ವನಾಥ್ ಶೆಟ್ಟಿ ಪೇತ್ರಿಯವರಿಗೆ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಅತಿಥಿ ಗಣ್ಯರ ಹಸ್ತದಿಂದ ಮುಂಬೈ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಿಂದ ಪಿಎಚ್ಡಿ ಪಡೆದ ಶ್ಯಾಮಲಾ ಪ್ರಕಾಶ್ ಹಾಗೂ ಸುರೇಖಾ ನಾಯಕ್ ಅವರನ್ನು ಗೌರವಿಸಲಾಯಿತು. ಅತಿಥಿ ಗಣ್ಯರನ್ನು ಬಿ ಬಾಲಚಂದ್ರರಾವ್ ಹಾಗೂ ಸಂಘದ ಪದಾಧಿಕಾರಿಗಳಾದ ಪಿಜಿ ರಾವ್, ಡಾ ಸುನೀತಾ ಎಂ ಶೆಟ್ಟಿ, ಟಿ ಮಧುಸೂದನ್ ಸ್ವಾಗತಿಸಿದರು. ಪ್ರಶಸ್ತಿ ಪುರಸ್ಕೃತರ ಸನ್ಮಾನ ಪತ್ರವನ್ನು ಮಾಲತಿ ಚಂದ್ರಶೇಖರ್, ಪ್ರಭಾವತಿ ರಾವ್, ವನಿತಾ ರಮೇಶ್ ರಾವ್, ಪೂರ್ಣಿಮಾ ಮೊದಲಾದವರು ವಾಚಿಸಿದರು. ಪ್ರಶಸ್ತಿ ಸಮಾರಂಭವನ್ನು ಗೌರವ ಪ್ರಧಾನ ಕಾರ್ಯದರ್ಶಿ ಮಧುಸೂದನ್ ರಾವ್ ನೆರವೇರಿಸಿದರೆ ಕಲಾವಿದೆ ಗೀತಾ ಎಲ್ ಭಟ್ ನಿರೂಪಿಸಿ, ಸಹ ಕೋಶಾಧಿಕಾರಿ ರಮೇಶ್ ಭಿರ್ತಿ ವಂದಿಸಿದರು. ಪ್ರಶಸ್ತಿ ಪ್ರದಾನ ಸಮಾರಂಭದ ಬಳಿಕ ಮಂಡ್ಯ ರಮೇಶ್ ನಿರ್ವಹಣೆಯಲ್ಲಿ ಡಾ ಶ್ರೀಪಾದ ಭಟ್ರವರ ನಿರ್ದೇಶನದಲ್ಲಿ ಕೆಂಪು ಕಣಗಿಲೆ ಎಂಬ ಕನ್ನಡ ನಾಟಕ ಪ್ರದರ್ಶಿಸಲ್ಪಟ್ಟಿತು.
ಮದುವೆ ಆಗಿದೆ. ನನ್ನ ರಾಜ ಚನ್ನಮಲ್ಲಿಕಾರ್ಜುನ ದೇವ ನೋಡಿ ಅಲ್ಲಿದ್ದಾನಲ್ಲ, ಅವನೇ ನನ್ನ ರಾಜ. ಅಯ್ಯೋ, ದಿನಾ ನೋಡ್ತೀನಿ ಚನ್ನಮಲ್ಲಿಕಾರ್ಜುನನನ್ನು. ಭಿಕ್ಷಕ್ಕೆ ಬಂದುದ ಕಂಡೆನೋ ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈ ಹಿಡಿದೆನು ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಹಿಡಿದೆನು ಚನ್ನಮಲ್ಲಿಕಾರ್ಜುನನ ಕಂಡು ಕಂಡೆರೆದನು ಚನ್ನಮಲ್ಲಿಕಾರ್ಜುನನ ಕಂಡು ಕಂಡೆರೆದನು. ಲೌಕಿಕಕ್ಕೊಬ್ಬ ಗಂಡನೇ, ಪಾರಮಾರ್ಥಕ್ಕೊಬ್ಬ ಗಂಡನೇ. ಎನ್ನ ಗಂಡ ಚನ್ನಮಲ್ಲಿಕಾರ್ಜುನನಲ್ಲದೆ ಮಿಕ್ಕಿದ ಗಂಡರೆಲ್ಲ ಮುಗಿಲ ಮರೆಯ ಬಣ್ಣದ ಬೊಂಬೆಗಳು ನೋಡ, ಬೊಂಬೆಗಳು ನೋಡ. ಉಡುತಡಿಯ ಜನತೆಯ ಚಿತ್ತವೆಲ್ಲ ಕೌಶಿಕನ ಮೆರವಣಿಗೆಯತ್ತ. ಆದರೆ ಕೌಶಿಕನ ಚಿತ್ತ ಮಹಡಿಯ ಮೇಲೆ ಸಖಿಯರೊಂದಿಗೆ ನಿಂತ ಮಹಾದೇವಿಯತ್ತ. ಕೇಡಿಲ್ಲದ ರೂಹಿಲ್ಲದ ಚಲುಮಂಗುಲಿದೆ ನಮ್ಮ ಎಡೆ ಇಲ್ಲದ ತಡೆಯಿಲ್ಲದ ಕುರುಹಿಲ್ಲದ ಚಲುಮಂಗುಲಿದೆ ನಮ್ಮ. ಹರಸಿ ಬಳಲಿದರಿಲ್ಲ, ಬಯಸಿ ಹೊಕ್ಕರಿಲ್ಲ, ತಪಸ್ಸು ಮಾಡಿದರಿಲ್ಲ. ಅದು ತನ್ನ ಬಹಕಾಲಕ್ಕಲ್ಲದೆ ಸಾಧ್ಯವಾಗದು. ಶಿವನೊಲಿದಲ್ಲದೆ ಕೈಗೂಡದು. ಚನ್ನಮಲ್ಲಿಕಾರ್ಜುನ ನೆನಗೊಲಿದನಾಗಿ ನಾನು ಸಂಗನ ಬಸವಣ್ಣನ ಶ್ರೀಪಾದವ ಕಂಡು ಪಚ್ಚೆಯ ನೆಲೆಗಟ್ಟು, ಕನಕದ ತೋರಣ, ವಜ್ರದ ಕಂಬ, ಪವಳದ ಚಪ್ಪರವನ್ನಿಕ್ಕಿ ಮದುವೆಯ ಮಾಡಿದರು. ಎಮ್ಮವರೆನ್ನ ಮದುವೆಯ ಮಾಡಿದರು. ಹೋಗ್ಬೇಡಿ ನಮ್ಮ ಅನಂತ 15-20 ದಿವಸದಲ್ಲಿ ಆ ಮಕ್ಕಳನ್ನು ಎಷ್ಟು ಚಂದ ನೋಡ್ಕೊಂಡಿದ್ದಾರೆ ಅಂತಂದ್ರೆ ಅವರೆಲ್ಲರೂ ನಮ್ಮ ಅಪ್ಪ ಅಮ್ಮ ಅಂತ ಕರೀತಾರೆ. ನನಗೂ ಅಳು ಬಂತು. ಅವ್ರ ಕಣ್ಣಿನ ನೀರು ತಂದ್ಕೊಂಡು ಅಳುವಾಗ ಅಂದರೆ ಅಷ್ಟು ಸ್ವಂತ ಆತ್ಮೀಯತೆ. ಬರೀ ನಾಟಕ ಕಲಿಸಿದ ಮಾತ್ರ ಅಲ್ಲ, ಆ ಮಕ್ಕಳಿಗೆ ತಂದೆ ತಾಯಿಗೆ ಹೇಗೆ ನಾವು ವ್ಯವಹರಿಸಬೇಕು, ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ಚರಿತ್ರೆಯನ್ನು ಹೇಗೆ ಮಾಡಬೇಕು ಅಂತ ಕಲಿಸಿಕೊಟ್ಟವರು ಈ ದಂಪತಿಗಳು. ಹೈದರಾಬಾದ್ ಮತ್ತು ಇದ್ರ ಹಿಂದೆ ಸೀತಾಂತರ ಅಂತ ನಾಟಕದಲ್ಲಿ ನಾವು ಮಾಡಿದ್ರು ಏಕಪ್ರದರ್ಶನ. ಇದೀಗ ಆತ್ಮಬೈಲು ಸುಮಾರು 5-6 ತಿಂಗಳಿಂದ ಅಂತ ಹೇಳ್ತಾ ಇದ್ರು ನಮಗೊಂದು ಶೋ ಮಾಡಬೇಕು ಮುಂಬೈಲಿಂದ. ಇವತ್ತು ಆ ಸಂದರ್ಭ ಬಂತು. ಒಳ್ಳೆಯ ಪ್ರೇಕ್ಷಕರಿದ್ದರು. ಬಹಳ ಸುಂದರವಾಗಿ ಈ ನಾಟಕವನ್ನು ಪ್ರದರ್ಶಿಸಿದ್ದೀರ. ನಿಮಗೆ ನಮ್ಮ ಎಲ್ಲ ಸಮಸ್ತ ಮುಂಬೈ ಕನ್ನಡಿಗರ ಪರವಾಗಿ ಅಭಿನಂದನೆಗಳು.
ವತಿಯಿಂದ ನಮ್ಮ ಕಲಾಕೇಂದ್ರದ ಪರವಾಗಿ ಅವರಿಗೆ, ಯಾಕಂದರೆ ಅವರು ಎಲ್ಲಿ ಹೋದರೆ ಜೋಡಿಯಲ್ಲೇ ಹೋಗುದು, ಅದರಿಂದ ಒಂದು ಶಾಲ್ ಸಹ ಒಟ್ಟಿಗೆ ಹಾಕುವಂತ ನಾನು ಸಾಣೆಹಳ್ಳಿಯಲ್ಲಿ ಒಂದು ಸುಂದರವಾದ ಮನೆ ಇದೆ ಒಂದು. ಆ ಮನೆಯಲ್ಲಿ ನಾಟಕವೇ ಎಲ್ಲ ರೂಮ್ನಲ್ಲಿ ನಾಟಕದ ಚಿತ್ರಗಳು, ಇವರದ್ದು ಬೇರೆ ಬೇರೆ ಭಂಗಿಯಲ್ಲಿ ಚಿತ್ರಗಳು. ಆಮೇಲೆ ನಾವು ಹೋದರೆ ನಮಗೆ ಮನೆಯಲ್ಲೇ ಸನ್ಮಾನ, ನಾವು ಇಷ್ಟೊತ್ತು ಇಲ್ಲ ಮನೆಯಲ್ಲೇ ಸನ್ಮಾನ ಮಾಡಿದ್ವಿ, ಮನೆಯಲ್ಲೇ ನಮಗೆ ಸನ್ಮಾನ ಮಾಡ್ತಾರೆ. ಆಮೇಲೆ ಸಾಣೆಹಳ್ಳಿಯಲ್ಲಿ ಡಾಕ್ಟರ್ ಪಂಡಿತಾರಾಧ್ಯ ಶಿವಸ್ವಾಮಿಗಳ ಒಂದು ದೊಡ್ಡ ರಂಗಬಯಲಿದೆ. ನೋಡಿದ್ರೆ ಆಶ್ಚರ್ಯ ಆಗೋದು, ಸುಮಾರು 6,000 ಜನರು ಕೂತ್ಕೊಳ್ಳಿಕ್ಕೆ ರಂಗಮಂದಿರ, ಆಮೇಲೆ ರಂಗಬಯಲು, ಹಾಗೆ ಅಂಥದ್ದು 8 ರಂಗಮಂದಿರಗಳಲ್ಲಿದೆ. ಅಲ್ಲಿ ನನ್ನ ಮಟ್ಟಿಗೆ ಸಾಧಾರಣ 50 ನಾಟಕದಲ್ಲಿ ಒಂದು 35 ನಾಟಕ ಈ ಬಾದಾಮಿಯವರೇ ಮಾಡಿದ್ದಾರೆ. ಹೆಚ್ಚುದ್ದ ಭಾಷಣ ಮಾಡೋದಿಲ್ಲ, ಯಾಕಂದರೆ ತುಂಬ ತಡೆಯಾಗಿದೆ. ಪ್ರಾಸ್ತಾವಿಕ ಅಂದ್ಕೊಂಡು 2 ನಿಮಿಷ ಅಥವಾ 1 ನಿಮಿಷ ಮುಗಿಸೋಕ್ಕೆ ಪ್ರಯತ್ನ ಮಾಡ್ತೇನೆ, ಹೆಚ್ಚು ಮಾತಾಡೋದಿಲ್ಲ. ಈ ಸಲ ನಾವೊಂದು ವಿಶೇಷ ಕಲಾ ಸಂಪದ ಸಂಚಿಕೆ ತಂದಿದ್ದೇವೆ. ನಾವು ಏನು ಮಾತಾಡಬೇಕು ಅದನ್ನೆಲ್ಲ ಇದರಲ್ಲಿ ಬರೆದು ಬಿಟ್ಟಿದ್ದೇವೆ. ಸೊ ನೀವು ಮನೆಯಲ್ಲಿ ಹೋಗಿ ನಿಧಾನವಾಗಿ ಓದ್ಬೋದು, ಇಲ್ಲಿ ಕೇಳುವ ಅಗತ್ಯ ಇಲ್ಲ. ಸುಮ್ಮನೆ ಕೇಳಿಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಇದೊಂದು ಯೋಜನೆ ಕೈಗೊಂಡಿದ್ದೇವೆ. ಇದರಲ್ಲಿ ಪರಿಚಯ, ಅತಿಥಿಗಳ ಪರಿಚಯ ಮತ್ತು ಪ್ರಶಸ್ತಿ ವಿಜೇತರ ಪರಿಚಯ ಎಲ್ಲವೂ ಇದೆ. ನಾವು ಮಾತಾಡಬೇಕಂತ ನಾನು ಮಾತಾಡಿ ಆಗಿದೆ, ಇದರಲ್ಲಿ ಉಂಟು, ಅದನ್ನು ಓದಿ ದಯವಿಟ್ಟು ಓದಿ. ಇಷ್ಟೇ ಹೇಳಬಲ್ಲೆ. ಇವತ್ತು ಮುಖ್ಯ ಅತಿಥಿ ಬಳಕೆ 1-2 ಮಾತು ಆಡಲೇಬೇಕು. ನನಗೆ ಅದು ಮುಖ್ಯ ಅತಿಥಿ ಅಂತ ಹೇಳಿ ನಾನು ಕಾಣೋದಿಲ್ಲ, ಯಾಕಂದರೆ ಬಸವಣ್ಣ ಹೇಳಿದಾಗ ಇವನು ಯಾರಪ್ಪ ಅಂತ ಕೇಳಿದರೆ ನಮ್ಮವ ಅಂದರೆ ನಮ್ಮವನಿವರು. ಆ್ಯಕ್ಚುಲಿ ಅವರು ಬೊಂಬಾಯಿಯವರೇ, ಬೊಂಬಾಯಿಲೇ ಇದ್ದವರು, ಬೊಂಬಾಯಿಲೇ ಬೆಳೆದವರು, ಬೊಂಬಾಯಿಲೇ ಕಲ್ತವರು, ಬೊಂಬಾಯಿಯಲ್ಲೇ ಕತೆ ಕವಿತೆ ಎಲ್ಲ ಬರೀಲಿಕ್ಕೆ ಶುರು ಮಾಡಿದರು. ಆಮೇಲೆ ಬೆಂಗಳೂರಿಗೆ ಹೋದರು. ಬೆಂಗಳೂರಿಗೆ ಹೋದ ಕೂಡಲೇ ಶುರುವಾಯಿತು, ಮುಂಗಾರು ಮಳೆ ಜೋರಾಗಿ ಬರಲಿಕ್ಕೆ ಶುರುವಾಯಿತು. ಅಲ್ಲಿಂದ ಪ್ರಾರಂಭ ಆಯಿತು ಜಯಂತಿ ಕಾಯ್ಕಿಣಿಯವರ ಸಿನಿಮಾ ಜೀವನ. ಆದರೆ ಒಬ್ಬರು ಒಳ್ಳೆಯ ವಾಗ್ಮಿಯನ್ನು ಕೇಳಬೇಕಂದ್ರೆ, ಮಾತಾಡೋದನ್ನು ಕೇಳಬೇಕಂದ್ರೆ ನಮ್ಮ ಕಾಯ್ಕಿಣಿಯನ್ನು ಕೇಳಬೇಕು. ಸುಮಾರು ಭಾಷಣ ಕೇಳಿದ್ದೇನೆ. ಆದರೆ ಇತ್ತೀಚೆಗೆ ಹವ್ಯಕ ಸಂಘದಲ್ಲಿ ಒಂದು ಭಾಷಣ ಮಾಡಿದರು, ನಾನು ಕೂತ್ಕೊಂಡಿದ್ದೆ. ಹೆಚ್ಚು ನಗಾಡೋದಿಲ್ಲ, ನಾನು ಅದು ಸಹ ತುಂಬ ನಗಾಡಿದ್ರಿ. ಯಾಕಂದರೆ ಅವ್ರು ಕೇಳಿದವೆಲ್ಲ ವಿಷಯ ಹೇಳಿದ್ರು, ನೀವು ಹತ್ರ ಹೇಳೋದಿಲ್ಲ, ಅದಕ್ಕೆಲ್ಲ ಹುಟ್ಟಿದ ವಿಷಯಗಳು ಹೇಳಿದ್ರು ಅಲ್ಲಿ ಬಹಿರಂಗವಾಗಿ. ಅದೆಲ್ಲ ನಮ್ಮ ಜೀವನದಲ್ಲಿ ನಡೆದಿದೆ. ಹೆಣ್ಣು ಒಂದು ಕೈ ಹಿಡಿದದ್ದು, ಅಲ್ಲಿ ಹಾಗೆ ಅದು, ಬಸ್ ಸ್ಟಾಪಲ್ಲಿ ಹೀಗೆ ಅದು ಎಲ್ಲ ತುಂಬ ವಿಶೇಷಗಳೆಲ್ಲ ಹೇಳಿದರು. ನಗಾಡಿ ಸಾಕಾಯ್ತು. ಆಮೇಲೆ ಎದೆ ಹುಕ್ಕಿ ಬಂತು, ಮನೆಗೆ ಹೋಗಿ ಮಲ್ಕೊಂಡೆ. ಎಂತಂತ ಕೇಳಬೇಡಿ ಆಯಿತಾ. ಒಳ್ಳೆ ಮಾತಾಡ್ತಾರೆ. ಆದ್ದರಿಂದ ಒಂದು ಫೋನ್ ಮಾಡಿದೆ, ನಮ್ಮ ಮುಖ್ಯ ಅತಿಥಿ ಬರಬೇಕು ಅಂತ ಕಲಾಕೇಂದ್ರದ್ದು. ಏನೂ ಕೇಳಲಿಲ್ಲ, ಬಾಲಚಂದ್ರ ನಾನು ಬರ್ತೇನೆ ಅಂತ ಹೇಳಿಬಿಟ್ರೆ ಆಯ್ತು, ಮುಗಿಯುತ್ತೆ ಅಲ್ಲಿಗೆ. ನಮ್ಮಲ್ಲಿ ಮುಖ್ಯವಾಗಿ ಇಲ್ಲಿ ಮುಂಬೈಯಲ್ಲೇ ಬಹುಮಂದಿ ಕಲೆಯನ್ನು, ಅಂದರೆ ಉಳಿದ ಹವ್ಯಾಸಗಳ ಜೊತೆಗೆ ತಮ್ಮ ಉದ್ಯೋಗದ ಜೊತೆಗೆ ಮುಂಬೈ ಅಂತಹ ಒಂದು ನಗರ, ಯಾವುದೇ ಒಂದನ್ನು ಪ್ರವೃತ್ತಿಯನ್ನಾಗಿ ನಾವು ಸ್ವೀಕಾರ ಮಾಡಬಹುದೇ ಹೊರತು ಅದೇ ಒಂದು ಉದ್ಯೋಗ ಅಂತ ನಾವು ಗಣಿಸುವುದು ಇಲ್ಲಿ ಕಷ್ಟ ಸಾಧ್ಯ. ಯಾಕಂದರೆ ನಮಗೆ ಎಲ್ಲಕ್ಕಿಂತ ಬದುಕು ಮುಖ್ಯ ಆಗ್ತದೆ. ಆ ದೃಷ್ಟಿಯಿಂದ ಕಲೆಯನ್ನು ಪೋಷಿಸಿಕೊಂಡು ಬಂದು ಅದಕ್ಕಾಗಿ ಅವಿರತ ವಿಶ್ರಾಂತಿ ಇಲ್ಲದೆ ದುಡಿದಂತಹ ಅನೇಕ ಮಂದಿ ಈ ನಗರದಲ್ಲಿ ಆಗಿ ಹೋಗಿದ್ದಾರೆ. ಆದರೆ ಈಗ ಸದ್ಯಕ್ಕೆ ಅಂಥವರನ್ನು ಗುರುತಿಸಿ ಇನ್ನು ಮುಂದೆ ಅಂಥವರ ಕಾರ್ಯಕ್ಷೇತ್ರ ಇನ್ನಷ್ಟು ವಿಸ್ತಾರಗೊಳ್ಳಲಿ ಅನ್ನುವಂತಹ ಆಸೆಯಿಂದ ಕೆಲವು ಪ್ರಶಸ್ತಿಗಳನ್ನು ನಾವು ಘೋಷಿಸಿದ್ದೇವೆ. ಅದನ್ನು ಸ್ವೀಕಾರ ಮಾಡುವಂತಹ ಮಹನೀಯರು ಇಲ್ಲಿ ಉಪಸ್ಥಿತರಿದ್ದಾರೆ. ಒಂದು ಕಲಾ ಸಂಪದ ಅಂತ ಒಂದು ಸಂಚಿಕೆಯನ್ನು ಈ ಕಲಾ ಕೇಂದ್ರ ಹೊರತಂದಿದೆ ಈ ವರ್ಷ. ಅದರಲ್ಲಿ ಎಲ್ಲ ವಿಷಯಗಳನ್ನು ಒಂದು ಸಂಕ್ಷೇಪವಾಗಿ ಹೇಳಿಕೊಂಡಿದ್ದೇವೆ. ಆದ್ದರಿಂದ ಈ ಪ್ರಶಸ್ತಿ ಅನ್ನುವುದು ಕಲಾ ಕೇಂದ್ರ ಕೊಡುವಂಥದ್ದು ಒಂದು ರೀತಿಯಿಂದ ಅಭಿಮಾನಪೂರ್ವಕವಾಗಿ ಕೊಡುವಂಥದ್ದು. ಅವರ ಸಾಧನೆ ಇದೆ, ಎಲ್ಲ ಹೌದು. ಆದರೆ ಗುರುತಿಸುವ ಜೊತೆಯಲ್ಲಿ ನಮಗೊಂದು ಹೆಮ್ಮೆ, ಮುಂಬೈಯಲ್ಲಿ ಇಷ್ಟು ಕಲಾವಿದರು ಇಂತಿಂತಹ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅದಕ್ಕಾಗಿ ಶ್ರಮಪಟ್ಟು ಅದನ್ನು ಉದ್ಧರಿಸುವಂಥ ಕೆಲಸವನ್ನು ಮಾಡ್ತಾರಲ್ಲ, ಅದು ನಮಗೆ ಇಷ್ಟವಾದದ್ದು.
ತಮ್ಮೆಲ್ಲರ ಸಹಕಾರದಿಂದ ಇಂತಹ ಒಂದು ಸಮಾರಂಭವನ್ನು ಇವತ್ತು ಪ್ರಾಮುಖ್ಯವಾಗಿ ಆ ಸಮಾರಂಭವನ್ನು ಕಲಾಕೇಂದ್ರ ಏರ್ಪಡಿಸಿದೆ. ತಮ್ಮೆಲ್ಲರ ಸಹಕಾರಕ್ಕಾಗಿ ಕೃತಜ್ಞ. ಮುಂದಿನ ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಕಾರ್ಯಕ್ರಮವನ್ನು ನಮ್ಮ ಗೌರವ ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀ ಮಧುಸೂದನ್ TR ಇವರು ನಿರ್ವಹಿಸ್ತಾ ಇದ್ದಾರೆ. ಅದು ಮುಂಬೈ ಪತ್ರಕರ್ತರಿಗೆ ಸೀಮಿತವಾಗಿರುವಂಥದ್ದು. ಈ ವರ್ಷದ ಮೊದಲ ಪ್ರಶಸ್ತಿ ನಮ್ಮೆಲ್ಲರ ನೆಚ್ಚಿನ ಶ್ರೀ ಚಂದ್ರಶೇಖರ್ ಪಾಲತ್ತಾಡಿ ಕರ್ನಾಟಕ ಮೂಲದ ಸಂಪಾದಕರು, ಇವರು ಬಂದು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಇದನ್ನು ಪ್ರಾಯೋಜನೆ ಮಾಡಿದವರು ಶ್ರೀ MB ಕುಕ್ಯ ಮತ್ತು ಕುಟುಂಬಸ್ಥರು. ಸನ್ಮಾನ ಪತ್ರ ಸಂಕ್ಷಿಪ್ತವಾಗಿ ಓದಬೇಕು ಅಂತೇಳಿ ಶ್ರೀಮತಿ ಮಾಲತಿ ಚಂದ್ರಶೇಖರ್ ಹತ್ರ ಕೇಳ್ಕೊಳ್ತಾ ಇದ್ದೇವೆ. ಕಲಾ ಸಂಪದದಲ್ಲಿ ನಾವು ಪ್ರತಿಯೊಂದು ವಿಚಾರ ಕೂಡ ಅದರಲ್ಲಿ ವಿಶೇಷವಾಗಿ ಎಲ್ಲ ಬರೆದಿದ್ದೇವೆ. ಹಾಗಾಗಿ ಈ ಪ್ರಶಸ್ತಿ ಪತ್ರವನ್ನು ಸಂಕ್ಷಿಪ್ತವಾಗಿ ಓದಬೇಕು ಅಂತ ಶ್ರೀಮತಿ ಮಾಲತಿ ಚಂದ್ರಶೇಖರ್ ಅವರಿಗೆ ಕೇಳ್ಕೊಳ್ತಾ ಇದ್ದೇವೆ. ಹಾಗೂ ಶ್ರೀ ಚಂದ್ರಶೇಖರ್ ಪಾಲತ್ತಾಡಿ ಅವರು ವೇದಿಕೆ ಮೇಲೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಕನ್ನಡ ಕಲಾಕೇಂದ್ರ ಕಳೆದ 64 ವರ್ಷಗಳಿಂದ ಸಂಗೀತ, ನೃತ್ಯ, ಯಕ್ಷಗಾನ, ನಾಟಕ ಈ ಎಲ್ಲ ಪ್ರಕಾರಗಳನ್ನು ಮುಂಬೈ ಕನ್ನಡರಿಗೆ ಕೊಡ್ತಾ ಬಂದಿದೆ. ಈ ವರ್ಷ ನಮ್ಮದು 64ನೇ ವರ್ಷ. ಹಾಗೂ ಇವತ್ತು ನಾವು 6 ಪ್ರಶಸ್ತಿಗಳನ್ನು ಕೊಟ್ಟಿದ್ದೇವೆ. ಇದು ಕೊಟ್ಟ ಕಾರಣ ಎಂದರೆ ನಾವು 4 ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. ಆ ಸಾಧಕರನ್ನು, ಆ ವಿಭಾಗದಲ್ಲಿ ಸಾಧಕರನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸೋಸ್ಕರ ನಾವು ಈ ಪ್ರಶಸ್ತಿಯನ್ನು ಇಟ್ಟಿದ್ದೇವೆ. ಈ ಪ್ರಶಸ್ತಿಯಲ್ಲಿ 10,000 ರೂಪಾಯಿ ಕ್ಯಾಶ್, ಆಮೇಲೆ ಸ್ಮರಣಿಕೆ, ಶಾಲು ಮತ್ತು ಪುಷ್ಪ ಇವೆಲ್ಲ ನಾವು ಕೊಡ್ತಾಯಿದ್ದೇವೆ. ಇದರ ಉದ್ದೇಶ ಏನಂತೇಳಿದರೆ, ನಮ್ಮಲ್ಲಿ ಸಾಕಷ್ಟು ಸಾಧಕರಿದ್ದಾರೆ, ಒಳ್ಳೊಳ್ಳೆ ನಟರಿದ್ದಾರೆ, ಒಳ್ಳೆ ಯಕ್ಷಗಾನ ಪಟುಗಳಿದ್ದಾರೆ, ನೃತ್ಯ ಸಾಧಕರಿದ್ದಾರೆ, ಹಾಗೂ ಸಂಗೀತಗಾರರಿದ್ದಾರೆ. ಇವರನ್ನೆಲ್ಲವನ್ನು ನಾವು ಪ್ರೋತ್ಸಾಹಿಸೋಸ್ಕರ ಇಂಥ ಒಂದು ಯೋಜನೆಯನ್ನು ಕೈಗೊಂಡಿದ್ದೇವೆ. ಈ ವರ್ಷ ನಾವು ಒಂದು ಬಾಲ ಪ್ರತಿಭೆಯನ್ನು ಸಹ ಗುರುತಿಸಿ ಅವರಿಗೊಂದು ಪ್ರೋತ್ಸಾಹ ಕೊಡೋದು ನಿಟ್ಟಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಲಲಿತ ಕಲಾ ಪ್ರಶಸ್ತಿ, ಆಮೇಲೆ ತಾರಾಶ್ರೀ ಪ್ರಶಸ್ತಿ, ಆಮೇಲೆ ಜಗಜ್ಯೋತಿ ಪ್ರಶಸ್ತಿ, ಆಮೇಲೆ ಬಾಲ ಪ್ರತಿಭೆ ಪ್ರಶಸ್ತಿ, ಹೀಗೆ 6 ಪ್ರಶಸ್ತಿಗಳನ್ನು ಕೊಡ್ತೇವೆ. ಸುವರ್ಣಶ್ರೀ ಪ್ರಶಸ್ತಿಯನ್ನು ಬಾಲ ಪ್ರತಿಭೆಗೆ ಕೊಡ್ತಾ ಇದ್ದೇವೆ. ಹೀಗೆ 6 ಪ್ರಶಸ್ತಿಗಳನ್ನು ಕೊಟ್ಟು ಪ್ರತಿ ವರ್ಷ ಇದನ್ನು ನಡೆಸುವಂಥ ಕಾರ್ಯಕ್ರಮ ಇದೆ. ಇದಕ್ಕೆ ನಮಗೆ ಕನ್ನಡ ಸಂಸ್ಕೃತಿ ಇಲಾಖೆ, ಕನ್ನಡ ನಾಟಕ ಅಕಾಡೆಮಿ, ಕರ್ನಾಟಕ ನಾಟಕ ಅಕಾಡೆಮಿ ಇವರೆಲ್ಲರೂ ನಮಗೆ ಪ್ರೋತ್ಸಾಹ ನೀಡ್ತಾರೆ, ಧನ ಸಹಾಯವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇನ್ನಷ್ಟು ಕಾರ್ಯಕ್ರಮವನ್ನು ಮುಂಬೈಗೆ ಕೊಡಬೇಕು ಅಂತ ನಮ್ಮ ಶ್ರೀ MB ಕುಕ್ಯ ಮತ್ತು ಕುಟುಂಬಸ್ಥರಿಗೆ ಕನ್ನಡ ಕಲಾ ಕೇಂದ್ರದ ಪರವಾಗಿ ವಂದನೆಗಳು. ಅವರ ವಿಶೇಷ ಸೂಚನೆ ಮೇರೆಗೆ ಪತ್ರಕರ್ತ ಪ್ರಶಸ್ತಿಯಲ್ಲಿ ಚಿನ್ನದ ಪದಕ, ಶಾಲು, ಮೆಮೊಂಟೋ, ತಮ್ಮ ನಾಟಕ ರಂಗಕ್ಕೆ ತಾವು ಸಲ್ಲಿಸುತ್ತಿರುವ ಕೊಡುಗೆ ಅನನ್ಯ. ಇದೇ ರೀತಿ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ತಾವು ನಾಟಕ ರಂಗಕ್ಕೆ ಸೇವೆ ಸಲ್ಲಿಸುವಂತೆ ಆಗಲಿ ಅಂತ ಹೇಳಿ ಕನ್ನಡ ಕಲಾ ಕೇಂದ್ರದ ಪರವಾಗಿ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಮಹನೀಯರ ಪರವಾಗಿ ಹಾಗೂ ದಾನಗಳು ಮುಂಬೈ ಅವರೆಲ್ಲರಿಗೂ ಕನ್ನಡ ಕಲಾ ಕೇಂದ್ರದ ಪರವಾಗಿ ವಂದನೆಗಳು. ಹಾಗೂ ಪ್ರಶಸ್ತಿ ಸ್ವೀಕರಿಸುತ್ತಿರುವ ಶ್ರೀಮತಿ ಪ್ರಮೋದಿನಿ ರಾವ್, ಅದ್ಭುತ ಸಂಗೀತಗಾರ್ತಿ, ತಮ್ಮ ನಾದ ಸೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯಲಿ ಅಂತ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರ ಪರವಾಗಿ ನಿಮಗೆ ಶುಭವನ್ನು ಕೋರ್ತಾ ಇದ್ದೇವೆ. ತದನಂತರ ತಾರಾಶ್ರೀ ಪ್ರಶಸ್ತಿ ನೃತ್ಯ ರಂಗದ ಸಾಧಕರಿಗೆ ದಿವಂಗತ ತಾರಾ ಸುಬ್ರಹ್ಮಣ್ಯಂ ಸ್ಮರಣಾರ್ಥ ಸ್ವೀಕರಿಸುವವರು ಡಾಕ್ಟರ್ ಶ್ರೀಮತಿ ಮೀನಾಕ್ಷಿ ಶ್ರೀಯ. ನಮ್ಮ ಕನ್ನಡ ಕಲಾಕೇಂದ್ರದ ಪರವಾಗಿ ಅನಂತ ವಂದನೆಗಳು. ಹಾಗೂ ಪ್ರಶಸ್ತಿ ಸ್ವೀಕರಿಸುತ್ತಿರುವ ಡಾಕ್ಟರ್ ಶ್ರೀಮತಿ ಮೀನಾಕ್ಷಿ ಶ್ರೀಯನ್ ಅವರಿಗೆ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರ ಪರವಾಗಿ ಶುಭ ಆಶಯಗಳು.
ತಮ್ಮ ಕಲೆಯ ಸೇವೆ ಅನನ್ಯವಾಗಿ ಅನವರತ ಸಾಗ್ತಾ ಇರಲಿ ಅಂತ ಹೇಳಿ ಎಲ್ಲ ಹಿರಿಯರ ಪರವಾಗಿ ಹಾಗೂ ಕನ್ನಡ ಕಲಾಕೇಂದ್ರದ ಪರವಾಗಿ ನಿಮಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಈಗ ಅವರಿಗೆ ಕನ್ನಡ ಕಲಾಕೇಂದ್ರದ ಪರವಾಗಿ ಅನಂತ ವಂದನೆಗಳು ಹಾಗೂ ಪ್ರಶಸ್ತಿ ಸ್ವೀಕರಿಸುತ್ತಿರುವ ಶ್ರೀ ಅಜಕಾರು ಬಾಲಕೃಷ್ಣ ಶೆಟ್ಟಿ ಅವರಿಗೆ ಕನ್ನಡ ಕಲಾಕೇಂದ್ರದ ಪರವಾಗಿ ಹಾಗೂ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರ ಪರವಾಗಿ ಶುಭ ಆಶಯಗಳು. ತಮ್ಮ ಯಕ್ಷಗಾನ ರಂಗದ ಸೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಲಿ, ನಿಮಗೆ ಯಶಸ್ಸು ಸಿಗಲಿ, ನಿಮ್ಮಿಂದ ಹೆಚ್ಚಿನ ಸೇವೆ ಯಕ್ಷಗಾನ ರಂಗಕ್ಕೆ ಆಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಸುವರ್ಣಶ್ರೀ ಪ್ರಶಸ್ತಿ ಶ್ರೀ ಸದಾನಂದ ಸುವರ್ಣರ ಹೆಸರಿನಲ್ಲಿ ಕಲಾರಂಗದ ಬಾಲ ಪ್ರತಿಭೆಗೆ ಎಲ್ಲ ಹಿರಿಯರ ಪರವಾಗಿ ಶುಭ ಆಶೀರ್ವಾದಗಳು. ಪ್ರಶಸ್ತಿ ತಮ್ಮ ಪ್ರತಿಭೆ ಇದೇ ರೀತಿ ಬೆಳಗಲಿ. ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಪ್ರಶಸ್ತಿಯ ಆಯ್ಕೆಗೆ ನಾನು ಎಷ್ಟು ಭಾಜನ ಅಂತ ನನಗೆ ಗೊತ್ತಿಲ್ಲ. ಪ್ರೀತಿಪೂರ್ವಕವಾಗಿ ಸನ್ಮಾನ ಮಾಡಿದ್ದೀರಿ. ಕನ್ನಡ ಕಲಾಕೇಂದ್ರದ ಎಲ್ಲ ಪದಾಧಿಕಾರಿಗಳು ಹಾಗೂ ನನ್ನ ಗುರುವಿಗೆ ಸಮಾನರಾದ ಅಧ್ಯಕ್ಷರಾದಂತಹ ಬಾಲಚಂದ್ರ ಅವರಿಗೂ ತುಂಬ ಹೃದಯದ ನಮನಗಳು. ಶಿಕ್ಷಣ, ಉದ್ಯೋಗ, ಸಂಸಾರ ಇದೆಲ್ಲವೂ ನಾವು ನಮ್ಮ ಜೀವನದಲ್ಲಿ ಮೆಟ್ಟಲುಗಳಂತೆ ನಡೆದುಕೊಂಡೇ ಬರ್ತೇವೆ. ಆದರೆ ಒಂದು ಮಾನಸಿಕ ನೆಮ್ಮದಿಗೋಸ್ಕರ ಈ ಥರ ಚಟುವಟಿಕೆಗೆ ಕೆಲವರು ಆಸರಾಗ್ತಾರೆ. ಅದರಲ್ಲಿ ನಾನು ಹೆಜ್ಜೆ ಇಟ್ಟದ್ದು ಈ ನಾಟಕ ಕ್ಷೇತ್ರ. ಶಿಕ್ಷಣ ಮುಗಿಸಿ ಮುಂಬೈಗೆ ಬಂದೆ. ನಾಟಕ ರಂಗದಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಆಗ ನನಗೆ ಕೈ ಬೀಸಿ ಕರೆದದ್ದು ನಮ್ಮ ಕಲಾ ಜಗತ್ತಿನ ರೂವಾರಿ ವಿಜಯಕುಮಾರ್ ಶೆಟ್ಟರು. ಹೆಜ್ಜೆ ಇಡ್ತಾ ತುಂಬ ನಾಟಕದಲ್ಲಿ ಅಭಿನಯಿಸಿದೆ. ಆಗ ನನ್ನ ಒಳಗಿನ ಕಲಾವಿದ ರಂಗಭೂಮಿಗೆ ಬಂದ. ತುಂಬ ಹಲವಾರು ನಾಟಕದಲ್ಲಿ ಪ್ರದರ್ಶಿಸಿದೆ, ದೇಶ ವಿದೇಶ ಸುತ್ತಾಡಿಸಿದೆ. ನಂತರ ಕನ್ನಡ ಕಲಾಕೇಂದ್ರ ಹಾಗೂ ನಮ್ಮ BSK ಅಸೋಸಿಯೇಷನ್ನಲ್ಲಿ ನಮ್ಮ ಬಾಲಚಂದ್ರ ಯಾರಿದ್ದರು, ಅವರು ಕೂಡ ನನಗೊಂದು ಅವಕಾಶ ಕೊಟ್ಟರು. ಒಂದು ಅವಕಾಶ ಸುಮಾರು 10-15 ವರ್ಷಕ್ಕೆ ಸೇರಿತು. ತುಂಬ ನಾಟಕದಲ್ಲಿ ನಾನು ಪಾತ್ರ ಅಭಿನಯಿಸಿದ್ದೆ. ಮುಂದೆ ಕೆಲಸದ ನಿಮಿತ್ತ ನಾನು ಬೆಂಗಳೂರು ಹೋಗಬೇಕಾಯಿತು. ನನ್ನ ಮಕ್ಕಳು ಕೂಡ ಈಗ ಯಕ್ಷಗಾನ, ಈ ನೃತ್ಯ ಎಲ್ಲದರಲ್ಲೂ ಕೂಡ ಫುಲ್ ಟೈಮ್ ಮಾಡ್ತಾ ಇದ್ದಾರೆ. ಅವರಿಗೂ ತುಂಬ ಅಭಿರುಚಿ ಇದೆ. ನನ್ನ ಹೆಂಡತಿ ಕೂಡ ಈ ರಂಗಭೂಮಿಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದಾಳೆ. ಈವರೆಗೆ ನಾನು ಈ ನಾಟಕ ಮಾಡಿದ್ರಲ್ಲಿ ನಮ್ಮ ಬಾಲಚಂದ್ರ ಇರೋದು ಆದಿಶಂಕರಾಚಾರ್ಯ ತುಂಬ ನನಗೆ ಇನ್ನೂ ನೆನಪಿನಲ್ಲಿ ಉಳಿಯುವಂತಹ ಪಾತ್ರ. ಹಾಗೂ ಕಲಾ ಜಗತ್ತಿನಲ್ಲಿ ವಿಜಯಕುಮಾರ್ ಶೆಟ್ಟರ ಈ ಬಾಲೆ ನಮ್ಮ ಅದರಲ್ಲಿ ಸ್ತ್ರೀ ಪಾತ್ರ ಈಗಲೂ ಅದು ನನಗೆ ಮೈ ಜುಮ್ ಅಂತ ಆಗ್ತಾ ಇದೆ. ಎರಡೂ ರೋಲ್ ಕೊಡುವಾಗ ನಾನು ಸ್ಟ್ರೈಟ್ ಆಗಿ ಹೇಳಿದೆ ನಾನು ಈ ರೋಲ್ ಮಾಡೋದಿಲ್ಲ ಅಂತ. ವಿಜಯಕುಮಾರ್ ಸ್ತ್ರೀ ಪಾತ್ರ ಕೊಡುವಾಗ ನಾನು 15 ದಿನ ಮೊಬೈಲಲ್ಲಿ ಸಿಕ್ಕಲೇ ಇಲ್ಲ ಅವರಿಗೆ. ಹಾಗೆ ಬಾಲಚಂದ್ರಯ್ಯರಿಗೆ ಕೂಡ ಅವರು ಆದಿಶಂಕರಾಚಾರ್ಯ ರೋಲ್ ಕೊಡುವಾಗ ನಾನು ಹೇಳಿದೆ ನನಗೆ ಸಾಧ್ಯನೇ ಇಲ್ಲ, ಇದು 3 ಗಂಟೆ ನಾನ್ ಸ್ಟಾಪ್ ಸ್ಟೇಜಲ್ಲಿ ಆ್ಯಕ್ಟ್ ಮಾಡಬೇಕು, ನನ್ನೇನು ಹೇಳಿದ್ರೆ ನನಗೆ ಸಾಧ್ಯನೇ ಇಲ್ಲ ಅಂತ. ಆದರೂ ಬಾಲಚಂದ್ರ ಹೇಳಿದರು, ಸರಸ್ವತಿ ದೇವಿ ಇದ್ದಾಳೆ, ಕಲಾಮಾತೆ ಇದ್ದಾಳೆ, ನೀನು ಧೈರ್ಯ ತಂದುಕೊಂಡು ಮಾಡು ಅಂತ. ತುಂಬ ಖುಷಿ ಆಗ್ತಿದೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲೂ ಕೂಡ ಅದು ಅಲ್ಲಿ ಅಭಿನಯ ಮಾಡಿದ್ದೆ. ತುಂಬ ತುಂಬ ನಾನು ಅದು ಮನದಾಳದಿಂದ ಹೇಳ್ತಾ ಇದ್ದೇನೆ. ಹಾಗೆ ನಾಟಕ ರಂಗದಲ್ಲಿ ನನಗೆ ಬಾಲಚಂದ್ರಯ್ಯರು ಹಾಗೂ ಕಲಾ ಜಗತ್ತಿನ ವಿಜಯಕುಮಾರ್ ಶೆಟ್ಟರು
ನನ್ನ ಗುರುದ್ವಯರು ಅಂತಲೇ ನಾನು ಹೇಳ್ಬೋದು. ಇವತ್ತು ಈ ಕಲಾಜ್ಯೋತಿ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಈ ಪ್ರಶಸ್ತಿಯನ್ನು ನಾನು ನನ್ನ ದಿವಂಗತ ತಂದೆ ತಾಯಿಗೆ ಹಾಗೂ ನನ್ನ ಗುರುದ್ವಯರಾದ ಬಾಲಚಂದ್ರಯ್ಯರು ಹಾಗೂ ವಿಜಯಕುಮಾರ್ ಶೆಟ್ಟಿಗೆ ಅರ್ಪಿಸ್ತಾ ಇದ್ದೇನೆ. ತುಂಬ ಧನ್ಯವಾದ. ಮಾತಾಡೋದು ಒಂದು ಸ್ವಲ್ಪ ಕಷ್ಟ, ಅದ್ರ ಮೇಲೆ ಕನ್ನಡ ಮಾತಾಡೋದು ಅಂದರೆ ಇನ್ನೊಂದು ಸ್ವಲ್ಪ ಕಷ್ಟ. ಫೇಕ್ ಕನ್ನಡಿಗ ಅಂತ ಅಂತಾರಲ್ಲ, ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗಿ ಮನೆ ಮಾತ್ರ ಕನ್ನಡ, ಹೊರಗೋದಲ್ಲೆಲ್ಲ ಹಿಂದಿ, ಮರಾಠಿ, ಇಂಗ್ಲೀಷ್ ನಡೀತೆ. ಸೊ ಕನ್ನಡ ಕಲ್ತದ್ದು ಅಂದರೆ ಕನ್ನಡ ಹಾಡುಗಳು ಹಾಡಿ ಕಲ್ತದ್ದು. ಅಮ್ಮ ನಾವು ಕಲಿಸುವಾಗ ಒಂದು ಸ್ವಲ್ಪ ಅರ್ಥ ಹೇಳಿ ಕಲಿಸ್ತಿದ್ರು, ಹಾಗೆ ಒಂದು ಸ್ವಲ್ಪ ಕನ್ನಡ ಅರ್ಥ ಆಗ್ಲಿಕ್ಕೆ ಶುರುವಾಯಿತು. ಮಾತಿನಲ್ಲ ಅಷ್ಟೆಲ್ಲ ಚಂದ ಕನ್ನಡ ಬರೋದಿಲ್ಲಲ್ಲ. ಸೊ ಕನ್ನಡ ಕಲಿಸಿದವರಿಗೆ ಕನ್ನಡದ ಮೇಲೆ ಹೆಮ್ಮೆ ಕೊಟ್ಟವರಿಗೆ ಈ ಬಹುಮಾನ ಸ್ವೀಕರಿಸ್ತೇನೆ. ಬಟ್ ಅಮ್ಮನ ಹೆಸರಲ್ಲಿ ಆ್ಯಂಡ್ ತಾಯಿ ಮನೆ, ಅತ್ತೆ ಮನೆ, ಎರಡು ಮನೆಯಿಂದ ನನಗೆ ತುಂಬ ಪ್ರೋತ್ಸಾಹನೆ ಸಿಕ್ಕಿದೆ. ಚಿನ್ಮಯ ಮಿಷನಿಂದ ತುಂಬ ಪ್ರೋತ್ಸಾಹನೆ ಸಿಕ್ಕಿದೆ. ಅದರಿಂದಾಗಿ ಇಲ್ಲಿ ಮುಟ್ಟಿದ್ದು. The audience, that is the knowledgeable audience present before me and the dignitaries behind me, thank you. And this is the life of my journey, which I have been receiving awards and laurels. It is indeed a pleasure and an honor for me to receive and being the recipient of this award of Tara Shri. In this life of my journey, as I said before, I have received many awards, but the artist, the graceful lady who has ever to be remembered, that is none other than Tara Shri. It's in humble pranams and her wishes in my endeavor of ಹಾಗೂ ಚಿನ್ನರಿ ಬೆಂಬದಿಂದ ಹಿಡಿದು ಬಣ್ಣ ಸಂಘ, ಬೊಂಬೆ ಬಣ್ಸ್ ಇವರೆಲ್ಲರಿಗೂ ಒಂದು 17 ಸಂಸ್ಥೆಗಳಿಗೆ ಯಕ್ಷಗಾನವನ್ನು ಕಲಿಸಿ ಅವರಿಂದ ಪ್ರದರ್ಶನವನ್ನು ಮಾಡಿಸಿದ್ದೇನೆ. ಯಕ್ಷಗಾನಕ್ಕೆ ನನ್ನಿಂದ ಆದಷ್ಟು ಒಳ್ಳೆಯ ಸೇವೆಯನ್ನು ಮಾಡಿದ್ದೇನೆ. ಇನ್ನೂ ಹೆಚ್ಚು ಮಾಡುವುದಕ್ಕಾಗಿ ನಿಮ್ಮ ಈ ಸನ್ಮಾನ ಪ್ರಶಸ್ತಿ ನನಗೆ ಪ್ರೇರೇಪಣೆಯಾಗಿದೆ. ಇಂದಿನ ಈ ಸನ್ಮಾನವನ್ನು ಕಲಾಮಾತೆಯ ಚರಣಾರವಿಂದಕ್ಕೆ ಮನಸ್ಸು. ಹಿರಿಯರಾದವರೆಲ್ಲ ನೀವು ವಿನಯವಂತರು ಜಗದಿ, ನಿಮಗೆ ತಲೆಬಾಗಲು ಕಲಿತವಳು ನಾನು, ನಿಮಗೆ ತಲೆಬಾಗಲು ಕಲಿತವಳು ನಾನು. ಬಂಧುಗಳೇ, ಕನ್ನಡ ಕಲಾ ಕೇಂದ್ರ ಸುವರ್ಣಶ್ರೀ ಪ್ರಶಸ್ತಿಯನ್ನು ನನ್ನ ಮುಡಿ ತುಂಬಿಸಿದ ಮೇಲೆ ನನ್ನ ಜವಾಬ್ದಾರಿ ಹೆಚ್ಚಿಸಿದೆ ಎಂಬುದನ್ನು ನಾನು ಹೇಳ ಬಯಸುವೆ. ಬಂಧುಗಳೇ, ಕನ್ನಡದ ಭವಿಷ್ಯ ಎಂಬ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಾತನಾಡುವೆ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರತೆಯಾದರೆ ಅಯ್ಯೋ ಮರತಂತೆ ನನ್ನ. ಬಂಧುಗಳೇ, ಜಾಗತೀಕರಣದ ಈ ಕಾಲಘಟ್ಟದಲ್ಲಿ ಪ್ರತಿಯೊಂದು ಪ್ರಾದೇಶಿಕ ಭಾಷೆಗಳು ತಮ್ಮ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದ್ದರು. ಮುಂಬಾನಗರಿಯಲ್ಲಿ ನನ್ನ ಚಂದನ ಲಿಪಿತ ಹಾಲ್ಜೇನ ಕನ್ನಡ ಇನ್ನಿತರ ಭಾಷೆಗಳಿಂದ ದಿನದಿಂದ ದಿನಕ್ಕೆ ನಳನಳಿಸುತ್ತೆ, ಪಳಪಳಿಸುತ್ತೆ ಎನ್ನುವಾಗ ಮನ ಉಬ್ಬಿ ಬರುತ್ತೆ, ಮನಸ್ಸು ಉಕ್ಕಿ ಬರುತ್ತೆ. ಇದಕ್ಕೆ ಮುಖ್ಯ ಕಾರಣ ಎಂದರೆ ಶತಮಾನಗಳ ಹಿಂದೆ ಹೊಟ್ಟೆಪಾಡಿಗಾಗಿ ನಗರಕ್ಕಾಗಮಿಸಿದ ನಮ್ಮ ಕನ್ನಡಿಗರು. ಅವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಪ್ರಯತ್ನಿಸಿದಷ್ಟೇ ಪರಿಶ್ರಮದಿಂದ ಭಾಷೆಯನ್ನು ಉಳಿಸಲು ಪಣ ತೊಟ್ಟರು. ತಮ್ಮ ರಕ್ತವನ್ನು ಬೆವರಾಗಿಸಿ ಕನ್ನಡವನ್ನು ಕಟ್ಟಿದರು ಎಂಬುದನ್ನು ಗೌರವದಿಂದ ಹೇಳಬಲ್ಲೆ. ಅಂದಿನ ದಿನಗಳಲ್ಲಿ ಅವಿದ್ಯಾವಂತರಾಗಿದ್ದ ನಮ್ಮ ಹಿರಿಯರು ತಮ್ಮ ಮುಂದಿನ ಜನಾಂಗ ಕನ್ನಡದಲ್ಲಿಯೇ ಓದಿ ಕನ್ನಡದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಎಂಬವರ ಮನದಾಳದ ಆಸೆಯಾಗಿತ್ತು. ವಿದ್ಯೆಯೊಂದಿಗೆ ಭಾಷೆಯನ್ನು ಈ ಮಹಾನಗರದಲ್ಲಿ ಭದ್ರವಾಗಿರಿಸಬೇಕು ಎಂಬವರ ದೂರದೃಷ್ಟಿಯಿಂದಾಗಿ ಕನ್ನಡವೆಂದೇ ಮರಾಠಿ ಮಣ್ಣಿನಲ್ಲಿ ಶುಭ್ರವಾಗಿ ಬೆಳೆದಿದೆ ಎಂದರೆ ಅಂದಿನ ಪುಣ್ಯಾತ್ಮರಿಗೆ ಒಂದಲ್ಲ ಎರಡಲ್ಲ ಸಾವಿರ ಸಾವಿರ ಸಲಾಮುಗಳನ್ನು ಹೇಳ ಬಯಸುತ್ತೇನೆ. ಬಂಧುಗಳೇ, BM ಶ್ರೀ ಅವರ ಮಾತನ್ನು ಈ ಹೊತ್ತಿನಲ್ಲಿ ನೆನಪಿಸುತ್ತೇನೆ. ನಮ್ಮ ಭಾಷೆಯನ್ನು ನಾವು ಎತ್ತದೆ ಹೋದರೆ ಎತ್ತುವವರು ಯಾರು? ಎತ್ತುವುದಕ್ಕೆ ನಿಂತರೆ ತಡೆಯುವವರು ಯಾರು? 2000 ವರ್ಷಗಳ ಇತಿಹಾಸ ಇರುವ
ಅತಿ ಪ್ರಾಚೀನ ಭಾಷೆಗಳಲ್ಲಿ ನಮ್ಮ ಕನ್ನಡವು ಒಂದು. ಅಂಥದ್ದರಲ್ಲಿ ಅತಿ ಪ್ರಾಚೀನವಾದ ಈ ನಮ್ಮ ಭಾಷೆಯನ್ನು ಹಾಲುಣ್ಣುವ ಮಗುವಿನಂತೆ ಆರೈಕೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಬಂಧುಗಳೇ, ಊಟ ಬಟ್ಟೆಗೆ, ಉಣ್ಣುವ ಅನ್ನಕ್ಕೆ ಕೊಡುವ ಪ್ರಾಮುಖ್ಯತೆ, ಧರ್ಮದಲ್ಲಿರುವ ಭಕ್ತಿ, ಆಡುವ ಕನ್ನಡಕ್ಕೆ ಕೊಟ್ಟು ನೋಡಿ. ಭಾಷೆ ಏನೆಂಬುದು ಮತ್ತೆ ಗೊತ್ತಾಗಬಹುದು. ಸಂಕುಚಿತ ಮನಸ್ಸನ್ನು ಬಡಿದೋಡಿಸಿ ಹೃದಯ ಮಂದಿರದಲ್ಲಿ ಕನ್ನಡವನ್ನು ದೇವರಾಗಿಸಿಕೊಳ್ಳಿ. ಆಗ ತಾಯಿ ಭುವನೇಶ್ವರಿ ನಿಮ್ಮೆಲ್ಲರನ್ನು ಹರಸಿ ಹಾರಿಸುತ್ತಾಳೆ. ಮುಂಬೈಲಿ ಕನ್ನಡ ಕಟ್ಟಿದ ಸಂಘಟನೆಗಳು ಒಂದೆರಡಲ್ಲ. ಮೊಗವೀರರು ಹೂವ ಮೊಗ್ಗಂತೆ ಅರಳಿಸಿದ ಕನ್ನಡ, ಬಂಟರ ಎಂಟನೆಯ ನಂಟಿನೊಂದಿಗೆ ಬೆಳೆದ ಕನ್ನಡ, ಶಿವಳ್ಳಿ ಹವ್ಯಕರ ಸುಸಂಸ್ಕೃತ ಕನ್ನಡ, ದೇವಾಡಿಗ ರಜಕ ಸಾರಸ್ವತ ವೀರಶೈವ ಲಿಂಗಾಯತರು ಮುಂತಾದವರು ಪೋಷಿಸಿದ ಕನ್ನಡ, ಕನ್ನಡಿಗರ ತವರು ಮನೆ ಕರ್ನಾಟಕ ಸಂಘ ಮಾಟುಂಗ, ಮುಂಬೈ ವಿಶ್ವವಿದ್ಯಾಲಯದಲ್ಲಿ ನಿತ್ಯ ಅರಳುವ ಕನ್ನಡ, ಹಾಗೆಯೇ ನೂರಾರು ಸಂಘ ಸಂಸ್ಥೆಗಳು ಪ್ರತಿನಿತ್ಯವೂ ಪ್ರೀತಿಯಿಂದ ಬೆಳೆಸುವ ಕನ್ನಡ, ಉಳಿಸುವ ಕನ್ನಡ. ಬಂಧುಗಳೇ, ಪ್ರಸ್ತುತ ಕನ್ನಡ ನಮಗೆ ಕಸುಬಾಗಬೇಕು, ಕಸಿಯಾಗಬೇಕು, ಬಿಸಿಯಾಗಬೇಕು, ಕನಸಾಗಬೇಕು, ಕಸುಬಾಗಬೇಕು. ಅದಾದಲ್ಲಿ ಮತ್ತೆ ನೋಡಿ, ನಗರದಲ್ಲಿ ಕನ್ನಡ ಶೃಂಗಗಿರಿಯತ್ತ ಹೆಜ್ಜೆ ಇರಿಸುತ್ತಾ ಸುನಾದದ ಗೆಜ್ಜೆಯ ಗೆಲುವು ಸಾಧಿಸುತ್ತೆ. ಕಟ್ಟಿ ಮುದ್ದಾಡಿದ ಕನ್ನಡ, ತಾಯಿ ನುಡಿ ಮಂಡಿಸಿದ ಕನ್ನಡ, ಚಿತ್ತಾಲರ ಚಿತ್ತದೊಳಗಿನ ಕನ್ನಡ, ಬಲ್ಲಾರರ ಬಲಿತ ಕನ್ನಡ, ರಾಮಚಂದ್ರ ಉಚ್ಚಿಲರು ಮೆಚ್ಚಿದ ಕನ್ನಡ, ವಾಸುಪುತ್ರನರ ಪರಿಶ್ರಮದ ಕನ್ನಡ, ನಾಡಕರ್ಣಿಯವರು ಆಡಿದ ಕನ್ನಡ, ಕುರ್ಕಾಲವರು ಹಾಡಿದ ಕನ್ನಡ, ಶಿವಂಜೆ ಪರಾರಿಯವರು ಕಲಿಸಿದ ಕನ್ನಡ, ಕಾಯ್ಕಿಲಿ ರಮಿಸಿದ ಕನ್ನಡ, ಜೋಶಿ ಅವರ ಮನೆಯ ಕನ್ನಡ, ಎಚ್ಪೆಲ್ ಅವರ ಜೋಳಿಗೆಯ ಕನ್ನಡ, ಡಾಕ್ಟರ್ ಸಂಜೀವ ಶೆಟ್ಟಿ ಅವರ ಸಂಜೀವನಿ ಕನ್ನಡ, ಡಾಕ್ಟರ್ ಜಿ.ಎನ್. ಉಪಾಧ್ಯಾಯರ ಜೀವಾಳದ ಕನ್ನಡ, ಭಂಡಾರಿ ಮಾಮನ ಚಿಣ್ಣರ ಕನ್ನಡ, ಮಲ್ಲನ ಮುಂಜಾವಿನ ಕನ್ನಡ, ಉದಯವಾಣಿ ಉದಯಿಸುವ ಕನ್ನಡ, ಸಾಹಿತಿಗಳ ಸೊಬಗಿನ ಕನ್ನಡ. ಹಾಗೂ ತಮ್ಮೆಲ್ಲರ ಪರವಾಗಿ ಗೌರವ ತಮಗೆ ಶುಭವಾಗಲಿ. ಕನ್ನಡ ನಾಡು, ನುಡಿ, ಸಂಸ್ಕೃತಿ ಹಾಗೂ ಕಲೆ ಇವುಗಳ ಉಳಿವಿಕೆ, ಬೆಳವಣಿಗೆಗೆ ನಾವು ನಮ್ಮಿಂದಾದಷ್ಟು ಕಿಂಚಿತ್ತು ಕನ್ನಡಾಂಬೆಗೆ ಕಾರ್ಯ ಮಾಡುವ ನಿಟ್ಟಿನಲ್ಲಿ ನಾವು ಈ ಕನ್ನಡ ಕಲಾ ಕೇಂದ್ರದಲ್ಲಿ ನಾಟಕ, ಯಕ್ಷಗಾನ, ನೃತ್ಯ ಹಾಗೂ ಸಂಗೀತ ಈ 4 ಪ್ರಕಾರಗಳಿಗೆ ನಾವು ಆದಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಬರ್ತಿದ್ದೇವೆ. ಹಾಗೂ ಮುಂಬಯಿ ಹಾಗೂ ನವಿ ಮುಂಬಯಿಯ ಕನ್ನಡಿಗರಿಗೆ ಹಲವಾರು ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಕೊಡಬೇಕು, ಕಲಾ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಎಂಬ ನಿಟ್ಟಿನಲ್ಲಿ ನಾವು ಈ ಒಂದು ಕೆಲಸ ಮಾಡ್ತಾಯಿದ್ದೇವೆ. ಇವತ್ತಿನ ನಾಟಕ ಕೆಂಪು ಕಣಗಿಲೆ ತುಂಬ ಜನ ಬಂದಿರೋ ಪ್ರೇಕ್ಷಕರೆಲ್ಲ 10 ಗಂಟೆ 25 ನಿಮಿಷ ಆದರೂ ಕೂಡ ಅಲ್ಲಿವರೆಗೆ ಕೂತ್ಕೊಂಡು ನಾಟಕವನ್ನು ನೋಡಿ ತುಂಬ ಸಂತೋಷ ಪಟ್ಕೊಂಡು ಹೋಗ್ತಿರೋದೇ ನಮಗೆ ಸಂತೋಷ. ನಾವು ಈ ನಿಟ್ಟಿನಲ್ಲಿ ಈ ಒಂದು ಕನ್ನಡ ಕಲೆ ಬಗ್ಗೆ ನಾವು ಇನ್ನು ಮುಂದೆ ಕೂಡ ಇದೇ ರೀತಿಯಲ್ಲಿ ಅಥವಾ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕಾರ್ಯವನ್ನು ಎಸಗಬೇಕು ಎಂಬ ಹಂಬಲದಿಂದ ನಾವು ಮುಂದುವರಿತಾ ಇದ್ದೇವೆ. ವೇದಿಕೆಯ ಮೇಲೆ 3 ಹಂತದ ಕಾರ್ಯಕ್ರಮ ನಡೆದು, ಒಂದು ವೇದಿಕೆ ಕಾರ್ಯಕ್ರಮ, ಒಂದು ಪ್ರಶಸ್ತಿ, ಈಗ ಮುಂದೆ ನಡೀತಾ ಇರೋದು ಒಂದು ನಾಟಕ. ಪ್ರಶಸ್ತಿ ತೆಗೆದುಕೊಂಡಂಥ ಎಲ್ಲ ಸಾಧಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ವೇಳೆ ಬಹಳ ಆಗಿರೋದ್ರಿಂದ ಮಾತು ಅವಶ್ಯಕ ಅಲ್ಲ ಅನ್ನಿಸ್ತಾ ಇದೆ. ಒಬ್ಬ ಪ್ರಶಸ್ತಿಯ ಹಿಂದೆ 15 ಜನ ಹೊರಟು ಹೋಗ್ಬಿಟ್ರೆ ಈಗಾಗಲೇ ನೀವು 90 ಜನ ಅದರಿ, 15 ಆಗಲೇ 90. ನಾ ಯಾರಿಗೆ ಭಾಷಣ ಮಾಡಲಿ.
ಇದನ್ನು ಗಮನಿಸ್ತಾ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜಕರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಇರುವ ಗಣ್ಯಾತಿ ಗಣ್ಯರೇ, ನೆರೆದಿರುವ ಹಿರಿಯರೇ ಹಾಗೂ ನನ್ನ ಆತ್ಮೀಯರೇ, ಕನ್ನಡ ಕಲಾಕೇಂದ್ರದ ಈ ಒಂದು ಸಂಭ್ರಮದಲ್ಲಿ ನಾವೆಲ್ಲರೂ ಇಲ್ಲಿ ಜೊತೆಗೂಡಿದ್ದೇವೆ. 6 ಜನರಿಗೆ ಒಂದು ಸಂಸ್ಥೆ ಏಕಕಾಲದಲ್ಲಿ ಪ್ರಶಸ್ತಿಯನ್ನು ನೀಡ್ತಾ ಇದೆ ಅಂತ ಹೇಳಿದರೆ ನಿಜಕ್ಕೂ ಅದು ದೊಡ್ಡ ಕೆಲಸ. ನಾನು ಮೊದಲು ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬಾಲಚಂದ್ರ ರಾವ್ ಅವರನ್ನು ಮನದಾಳದ ಅಭಿನಂದನೆಗಳನ್ನು ಅವರಿಗೆ ನಾನು ಸಲ್ಲಿಸಲೇಬೇಕಾಗ್ತದೆ. ಬಂಧುಗಳೇ, ಎಲ್ಲೋ ಪ್ರಶಸ್ತಿ ತನ್ನ ಮೌಲ್ಯವನ್ನ ಕಳೆದುಕೊಳ್ತಿದೆಯೋ ಅನ್ನುವ ಮಟ್ಟಿಗೆ ನಾವು ಬಂದಿರುವಾಗ ಇಂಥ ಒಂದು ಸಂಸ್ಥೆಯಲ್ಲಿ ನಿನ್ನೆ ಸುರೇಂದ್ರ ಕುಮಾರ್ ಹೆಗ್ಡೆ ಅವರ ಅಧ್ಯಕ್ಷತೆಯಲ್ಲಿ ಹಿರಿಯರಾದಂಥ HBL ರಾವ್ ಅವರಿಗೆ ಒಂದು ಪ್ರಶಸ್ತಿ ದೊರೆಯಿತು. ಇವತ್ತು 6 ಜನರಿಗೆ ಇಲ್ಲಿ ನಾವು ಪ್ರಶಸ್ತಿಯನ್ನ ನೀಡಿದ್ದೇವೆ ಅಂತ ಹೇಳಿದ್ರೆ ಅಲ್ಲಿ ಆಯ್ಕೆ ಬಹಳ ಮುಖ್ಯ ಆಗ್ತದೆ. ಯಾರನ್ನೋ ಆರಿಸಿ ಪ್ರಶಸ್ತಿಯನ್ನು ಕೊಟ್ಟಾಗ ನಿಜಕ್ಕೂ ನೋವಾಗ್ತದೆ. ಬಾಲ ಪ್ರತಿಭೆ ಅಂದ ತಕ್ಷಣಕ್ಕೆ ಆ ಮಗುವಿನಲ್ಲಿ ಏನಿದೆ ಎನ್ನುವ ಪ್ರಶ್ನೆ ನಿಮ್ಮೆಲ್ಲರಲ್ಲಿ ಮೂಡಬಹುದು ಅನ್ನುವ ಕಾರಣಕ್ಕೆ ಬಾಲಚಂದ್ರ ರಾವ್ ಅವರಲ್ಲಿ ಅವಳ ಪ್ರತಿಭೆ ಏನು ಅನ್ನೋದನ್ನ ತಮ್ಮ ಮುಂದೆ ಇರಿಸಿದ್ದಾರೆ. ಅವರಿಗೆ ಅದಕ್ಕೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಿರಿಯರೆಲ್ಲರಿಗೂ ಅವರ ಒಂದು ಪ್ರತಿಭೆಯನ್ನು ಪ್ರದರ್ಶಿಸುವ ಅಗತ್ಯ ಇಲ್ಲ. ಅವರಲ್ಲಿ ಪಾಂಡಿತ್ಯ ಏನಿದೆ ಅನ್ನೋದನ್ನು ನಾವೆಲ್ಲರೂ ಬರಲೆವು. ಇಂಥ ಪ್ರಶಸ್ತಿಗಳು ವರ್ಷದಿಂದ ವರ್ಷಕ್ಕೆ ಒಳ್ಳೊಳ್ಳೆಯ ವ್ಯಕ್ತಿಗಳ ಆಯ್ಕೆಯಾಗಲಿ ಎನ್ನುವ ಒಂದು ಅಭಿಲಾಷೆಯನ್ನ ಈ ಸಮಿತಿಯ ಮುಂದಿರಿಸ್ತಾ ಮತ್ತೊಮ್ಮೆ ಜಯಂತ್ ಕಾಯ್ಕಿಣಿ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳುವಂತಹ ಹಿರಿಯರಾದ MB ಕುಕ್ಯನ್ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳುವ ಅವಕಾಶವನ್ನ ನೀಡಿದ್ದಕ್ಕೆ ಇದು ಒಂಥರ ಧಮಕಿ ಕೊಟ್ಟು ನನ್ನನ್ನು ಅವರಲ್ಲಿ ಕುತ್ಕೊಳಿಸಿರುವಂಥದ್ದು. ನಾನು ಅತಿಥಿಯಾಗಿ ಕುತ್ಕೊಳ್ಳೋದಿಲ್ಲ, ನಾನು ಉಪಸ್ಥಿತಿ ಇರ್ತೇನೆ ಅಂತ ಹೇಳಿದೆ. ನನಗೆ ತುಂಬಾ ಆಸೆ ಇಲ್ಲಿ ಬಂದು ಕುತ್ಕೊಳ್ಳಿಕ್ಕೆ. ಒಂದು ನಿರೂಪಣೆ ಹೊಣೆ ಇರ್ತದೆ, ಇಲ್ಲ ಈ ರೀತಿ ಬಂದು ಕುತ್ಕೊಳ್ಳುವಂಥದ್ದೇ ಹೆಚ್ಚಾಗಿ ಸಿಗೋದು. ಅಲ್ಲಿ ಕುತ್ಕೊಳ್ತೇನೆ ಅಂತ ಹೇಳಿದ್ರೆ ಧಮಕಿ ಕೊಟ್ಟು ನೀನು ಬಾರದೆ ಇದ್ರೆ ನೋಡು ಅಂತ, ಮತ್ತೆ ನಿನಗೆ ಬೈಲೂರಿಗೆ ಬರ್ಲಿಕ್ಕೆ ಬಿಡುದಿಲ್ಲ, ಕೌಡೂರಿಗೆ ಕಾಲಿಡ್ಲಿಕ್ಕಿಲ್ಲ ಅಂದ್ರು. ಆ ಕಾರಣಕ್ಕೆ ಅವರ ಪ್ರೀತಿಗೆ ಕಟ್ಟು ಬಿದ್ದು ನಾನು ಇಲ್ಲಿ ಬಂದಿದ್ದೇನೆ. ಅವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ಸಂಜೆ ಇದು ನಾನು ಮುಂಬೈಗೆ ಯಾರು ಕರೆದ್ರು ಬಂದ್ಬಿಡ್ತೀನಿ. ನಾಳೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲ ನಾನು ಬರ್ತೀನಿ ಅಂತ ಹೇಳ್ಬಿಡ್ತೀನಿ. ಇಲ್ಲಾದ್ರೂ ಚೇಂಜ್ ಆಗ್ಬಿಟ್ರೆ ಮತ್ತೆ ನನ್ಗೆ ಹೊರಗೆ ತಕ್ಕೋಗ್ಬಿಡ್ತಾರೆ. ಅಲ್ಲ ಬೇಕಿದ್ರೆ ನಾಳೆ ಫೋನ್ ಮಾಡ್ತೀನಿ, ಇಲ್ಲ ನಾನು ಬರ್ತೀನಿ ಅಂತ. ಆ ಥರ ಬಾಲಚಂದ್ರ ಅವರು ಫೋನ್ ಮಾಡಿದಾಗ ಮೊದಲು ಹೇಳ್ಬಿಟ್ಟೆ ನಾನು. ತುಂಬ ಖುಷಿ ಆಯಿತು. ಯಾಕಂದರೆ ಕನ್ನಡ ಕಲಾ ಕೇಂದ್ರದ ನಾಟಕಗಳನ್ನು ನೋಡಿ ನಾವು 70ರ ದಶಕದಲ್ಲಿ ಬೆಳೆದಿದ್ದು. ಮಾರುತಿ ಲೇನ್ನಲ್ಲಿ ವಿದ್ಯಾನಿಧಿ ಬುಕ್ ಡಿಪೋ ಒಳಗಡೆ ಅಲ್ಲಿ ಸದಾನಂದ ಸುವರ್ಣರ ಮನೆ ಇತ್ತು, ಆಫೀಸ್ ಇತ್ತು. ಅಲ್ಲಿ ಎಷ್ಟು ಜನರನ್ನು ಮೇಘರವಳ್ಳಿ ಇದ್ದರು, ರಾಮಚಂದ್ರ ರಾವ್ ಇದ್ದರು, KJ ರಾವ್ ಇದ್ದರು, ನಮ್ಮ ಸದಾನಂದ ಸುವರ್ಣ ಇದ್ದರು, ವ್ಯಾಸರಾವ್ ನಿಂಜೂರ್ ಇದ್ದರು. ಆಗ ಅವ್ರು ಕಪ್ಪು ಕನ್ನಡಕ ಹಾಕೊಂಡಿರ್ಲಿಲ್ಲ. ಅಂದರೆ ಭಾಳ ಒಂದು ರೋಚಕವಾದಂಥ ಮತ್ತು ಒಂದು ರೀತಿ ವೈಬ್ರೆಂಟ್ ಆದಂಥ ಕಾಲ ಅದು. ಎಷ್ಟೊಂದು ನಾಟಕದ ಗ್ರೂಪ್ಗಳು. ಆಮೇಲೆ BV ಕಾರಂತವರ ನಾಟಕೋತ್ಸವ ಕನ್ನಡ ಕಲಾಕೇಂದ್ರವರೇ ಮಾಡಿಸಿದ್ದು. ಫಸ್ಟ್ ಟೈಮ್ ನನಗೆ ಒಂದು ಹೊಸ ಬಾಗಿಲು, ನಾಟಕ ಅಂದರೆ ಏನು ಅನ್ನೋದು ಬಾಂಬೆಯಲ್ಲಿ ಗೊತ್ತಾಗಿದ್ದು BV ಕಾರಂತರ ನಾಟಕೋತ್ಸವದಲ್ಲಿ. ಆದರೆ ಅವ್ರದ್ದು ಜೋಕುಮಾರಸ್ವಾಮಿ ನಾಟಕಕ್ಕೆ ಹೋದಾಗ ನನಗೆ ಟಿಕೆಟ್ ಸಿಗಲಿಲ್ಲ, ಬೇಜಾರಾಗೋಯಿತು. ಆದರೆ ನನಗೆ ಆಮೇಲೆ ಬೇಜಾರಾಗಲಿಲ್ಲ. ಯಾಕೆ ನಾನು ಟಿಕೆಟ್ ಹೊರಗಡೆ ಬರಬೇಕಾದ್ರೆ ಟಿಕೆಟ್ ಸಿಗದೆ ವಾಪಸ್ ಹೋಗ್ತಾ ಇದ್ದ ಮತ್ತೊಬ್ಬ ವ್ಯಕ್ತಿಯನ್ನು ನೋಡಿದೆ. ಅವಳು ಸ್ಮಿತಾ ಪಾಟೀಲ್ ಆಗಿದ್ರು. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಸ್ಮಿತಾ ಪಾಟೀಲನ್ನು ನೋಡಿದಂಥ ಒಂದು ಅವಕಾಶ ಸಿಕ್ಕಿದ್ದು ಕನ್ನಡ ಕಲಾಕೇಂದ್ರದಿಂದ ಅಂತ ಹೇಳುತ್ತೆ. ತುಂಬ ಫೇವ್ರೇಟ್ ನಟಿಯಾಗಿರ್ಲೋಳು. ಅಂದರೆ ಒಂದು 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 ಕನ್ನಡ ಕಲಾಕೇಂದ್ರ ಅನ್ನೋದು ನಾಟಕದ ಮೂಲಕ ಒಂದು ರೀತಿಯ ಕನ್ನಡತನವನ್ನು ಮತ್ತೊಂದು ಬಹುಮುಖಿಯಾದಂಥ ಒಂದು ಅಭಿರುಚಿಯನ್ನು ಬೆಳೆಸಿದೆ. ಇಲ್ಲಿ ನೋಡಿ, ಇವತ್ತು 5 ಜನರಿಗೆ ಒಟ್ಟಿಗೆ ಸನ್ಮಾನ ಮಾಡಿ ನನಗೆ ಇಷ್ಟ ಆಯಿತು. 6 ಜನರಿಗೆ. ಅವಳು ಸಣ್ಣ ಹುಡುಗಿ, ಅವಳು. ಸೊ 6 ಜನರಿಗೆ ಒಟ್ಟಿಗೆ ಸನ್ಮಾನ ಮಾಡಿದ್ದಾರೆ. ಅದು ಒಟ್ಟಿಗೆ ಮಾಡಿದ್ದು ನನಗೆ ಇಷ್ಟ ಆಯಿತು. ಅದು ಅಂದರೆ ಅದು ಹಾಗೇ ಇರಬೇಕು. ಅದು ಕಲಾಪ ಅದು ಕಾಂಪ್ಲಿಮೆಂಟ್ರಿ ಆಗಿರೋದು ಎಲ್ಲರೂ. ಅದು ಒಬ್ಬನಿಗೆ ಅಂದರೆ ಅದು ಬೇರೆ ಆಗಿಬಿಡ್ತದೆ. ಅದೊಂದು ಕಲೆಕ್ಟಿವ್ ಆ್ಯಕ್ಟಿವಿಟಿ ಅದು. ಯಾಕಂದರೆ ಪತ್ರಿಕೋದ್ಯಮ, ನಾಟಕ, ಸಂಗೀತ, ಆಮೇಲೆ ಬಾಲ ಪ್ರತಿಭೆ ಎಲ್ಲವೂ ಕೂಡ, ಯಕ್ಷಗಾನ ಎಲ್ಲವೂ ಕೂಡ ಸೇರಿ ಅದು ಒಂದು ಕಲಾ ಪ್ರತಿಭೆ. ನಮ್ಮ KK ಹೆಬ್ಬಾರ್, ಮುಂಬೈ KK ಹೆಬ್ಬಾರ್ ಶಿವರಾಮ್ ಕಾರಂತರದ್ದು ಒಂದು ಚಿತ್ರ ಬಿಡಿಸಿದ್ದಾರೆ. ಅದು ಹುಚ್ಚು ಮನಸ್ಸಿನ 10 ಮುಖಗಳು ಇದೆಯಲ್ಲ, ಒಂದು ರೀತಿ ವಿರಾಟ್ ಸ್ವರೂಪ. ಅಂದರೆ ಶಿವರಾಮ್ ಕಾರಂತರು ಡಾನ್ಸ್ ಮಾಡಿಸಾಗಿದೆ. ಒಂದು ಕೈಯಲ್ಲಿ ಪೆನ್ ಇದೆ, ಒಂದು ಕೈಯಲ್ಲಿ ಕುಂಚ ಇದೆ, ಒಂದು ಕೈಯಲ್ಲಿ ಪುಸ್ತಕ ಇದೆ, ಒಂದು ಕೈಯಲ್ಲಿ ಮತ್ತೇನೋ ಇದೆ.
ಆ ಥರ ಅದು ಅದಕ್ಕಾಗಿ ನನಗೆ ಯಕ್ಷಗಾನ ನಾಟಕಗಳು ಯಾಕೆ ಇಷ್ಟ ಅಂದರೆ ಅದು ಒಂದರ ಮೂಲಕ ಎಲ್ಲವನ್ನು ಪೋಷಿಸ್ತಾ ಇರ್ತದೆ. ಅದು ಕಲೆಯನ್ನು ಪೋಷಿಸ್ತದೆ, ವಿಜುವಲ್ ಎಸ್ಥೆಟಿಕ್ಸ್ ಅನ್ನು ಪೋಷಿಸ್ತದೆ, ಸಂಗೀತವನ್ನು ಪೋಷಿಸ್ತದೆ ಮತ್ತು ಸದ್ಯೋಜಾತವಾದಂಥ ಒಂದು ಧೀಮಂತಿಕೆಯನ್ನು ಪೋಷಿಸ್ತದೆ. ಅದು ಅಂದ್ರೆ ವಿಚಾರ ಮಾಡುವಂಥದ್ದು. ಅದಕ್ಕೆ ನನಗೆ ಬಹಳ ಇಷ್ಟ ಆಯಿತು. ಆಮೇಲೆ ಒಂದು ನಾಟಕದಿಂದ ಹೇಗೆ, ನಾನು ಜಾಸ್ತಿ ಮಾತಾಡೋದಿಲ್ಲ, ಹೌದು, ಬಿ ವಿ ಕಾರಂತರ ನಾಟಕ ಅಂದ್ರೆ ನಾವು, ಯಾಕಂದ್ರೆ ನಾಟಕದಲ್ಲಿ ಏನೇನು ಆಗ್ಬೋದು ಅನ್ನೋದಕ್ಕೆ ಬಿ ವಿ ಕಾರಂತರು ಗೋಕುಲ ನಿರ್ಗಮನ ನಾಟಕ ಮಾಡಿದರು. ಗೋಕುಲ ನಿರ್ಗಮನ ನಾಟಕದಲ್ಲಿ ನಮ್ಗೆ ಇಷ್ಟವಾದ ನಾಟಕನೇ ಅದು, ಪುತಿನ ಅವ್ರದ್ದು. ಅಂದರೆ ಅದು ಗೋಕುಲದಿಂದ ಹೊರಟು ಅವ್ನು ಮಥುರೆಗೆ ಹೋದ್ಮೇಲೆ ಕೃಷ್ಣ ಬೇರೆ ಕೃಷ್ಣ ಆಗ್ಬಿಡ್ತಾನೆ. ಅವನು ಹಿ ಬಿಕಮ್ಸ್ ಎ ಪೊಲಿಟಿಷಿಯನ್. ನಮಗೆ ಇಷ್ಟವಾದ ಕೃಷ್ಣ, ನವಿಲುಗರಿ ಕೃಷ್ಣ, ಕೊಳಲಿನ ಕೃಷ್ಣ ಗೋಕುಲದಲ್ಲಿದ್ದವನು. ಆ ಒಂದು ಟ್ರಾನ್ಸಿಷನ್ ಅನ್ನ ಬಹಳ ಸೂಕ್ಷ್ಮವಾಗಿ ಹಿಡಿದಂಥ ನಾಟಕ ಅದು. ಅವನು ಮಥುರೆಗೆ ಹೊರಟಾಗ ಮೊದಲು ಮಾಡೋ ಕೆಲಸ ಅಂದ್ರೆ ಕೊಳಲು ಬಿಸಾಕ್ತಾನೆ. ಅವನು ಕೊಳಲು ಬಿಟ್ಟಾಗಲೇ ಅವನು ಪೊಲಿಟಿಷಿಯನ್ ಅಲ್ಲಿ. ಸೊ ಆ ಟ್ರಾನ್ಸಿಷನ್ ಅನ್ನ ಬಹಳ ಚೆನ್ನಾಗಿ ಹೇಳಿದ್ರು. ನಡುವೆ ಒಂದು ಇಂಟರ್ವಲ್ ಅಲ್ಲಿ ಒಂದು ದೃಶ್ಯ ಬರ್ತದೆ. ಅದೇನು ಅಂದ್ರೆ ಎಲ್ಲ ಗೋಪಿಕೆಯರೆಲ್ಲ ಊದಿನ ಕಡ್ಡಿ ತಗೊಂಡ್ಬರ್ತಾರೆ, ಅದನ್ನ ಹಚ್ಚಿರ್ತಾರೆ, ಕಿಡಿ ಊದಿನ ಕಡ್ಡಿ. ಸಡನ್ಲಿ ಲೈಟ್ ಆಫ್ ಆಗ್ತದೆ. ಲೈಟ್ ಆಫ್ ಆದಾಗ ಎಲ್ಲರೂ ಕೈಲಿ ಹಿಡಿದು ಊದಿನ ಕಡ್ಡಿಯನ್ನ, ಈ ಊದಿನ ಕಡ್ಡಿ ಮಾಡಿದ್ರೆ ಕತ್ಲಲ್ಲಿ ಚಿತ್ತಾರ ಬರ್ತದಲ್ಲ, ಆ ಥರದ ಸಾವಿರ ವಿಚಿತ್ರವಾದಂಥ ಚಿತ್ತಾರಗಳು ತುಂಬಾ ಚಂದ ಕಾಣ್ತು. ಜನ ಚಪ್ಪಾಳೆ ಹೊಡೆದ್ರು. ಬಟ್ ನನಗೆ ಅದು ಆ ಥಿಯೇಟರ್ನ ಒಕ್ಕಣಿಕೆಯಲ್ಲಿ ಒಂದು ಗಿಮಿಕ್ ಥರ ಕಂಡಿತು ನನಗೆ. ಅದೇನು ಅದು ಹೊಂದಲಿಲ್ಲ. ಅದೇನು ನೋಡೋಕೆ ಚೆನ್ನಾಗಿತ್ತು ಹೌದು, ಬಟ್ ನಾಟಕದಲ್ಲಿ ಅದರದ್ದು ಏನು ಪಾತ್ರ ಅಂತ ನನಗೊಂದು ಡೌಟ್ ಇತ್ತು. ಆಮೇಲೆ ಅದನ್ನು ಇಲ್ಲಿ ಒಂದ್ಸಲ ಹೆಗ್ಗೋಡಲ್ಲಿ ಯಾರು ಸಿಕ್ಕಿದ್ರು, ಅಲ್ಲಿ ಯಾರು ನನಗೆ ಕೀರ್ತಿನಾಥ್ ಕುರ್ತಕೋಟಿ ಅವರು ಸಿಕ್ಕಿದಾಗ ಕೀರ್ತಿನಾಥ್ ಕುರ್ತಕೋಟಿ ಅವರು ಏನು ಹೇಳಿದ್ರು ಅಂದ್ರೆ, ಸರ್ ಅದೊಂದು ಗಿಮಿಕ್ ಆಯ್ತಲ್ಲ ಅದರಲ್ಲಿ ಅಂತ. ಅಲ್ಲ, ಅದು ಕಾರಂತರಿಗೆ ಕತ್ಲನ್ನು ತೋರಿಸೋದಿತ್ತು ಅಂದ್ರು. ಎಂತ ಮಾತು ನೋಡಿ, ಕತ್ತಲನ್ನು ತೋರಿಸೋದಿತ್ತು. ನೀವು ದೀಪ ಹಾಕಿದ್ರೆ ಕತ್ಲು ಓಡೋಗ್ತದೆ, ದೀಪ ಹಚ್ಚಿದ್ರೆ ಕತ್ಲು ಕಾಣುವುದಿಲ್ಲ, ಆದ್ರೆ ಕಿಡಿಯಲ್ಲಿ ಕತ್ತಲನ್ನು ಕಾಣಿಸ್ಬೋದು. ಅಂದ್ರೆ ಈ ರೀತಿ ಒಂದು ಥಿಯೇಟ್ರಿಕಲ್ ಒಂದು ಎಸ್ಥೆಟಿಕ್ಸ್ ಇದೆಯಲ್ಲ, ಅದರ ವ್ಯಾಕರಣಗಳು ಬಹಳ ಬೇರೆ ಬೇರೆ ತರ. ನೃತ್ಯ ಕೂಡ ಹಾಗೆ. ಈ ನೃತ್ಯಗಾತಿಯರ ಬಗ್ಗೆ ನನಗೆ ಯಾವತ್ತೂ ಒಂದು ರೀತಿಯ ಒಂದು ಕುತೂಹಲ. ಯಾಕಂದ್ರೆ ಕತೆ ಬರೆಯೋನಿಗೆ ಕತೆ ಅವನಿಗೂ ಕಾಣ್ತಿರ್ತದೆ. ಮೊದಲಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕರ್ನಾಟಕ ಬ್ಯಾಂಕ್ನ ಆಡಳಿತ ಮಂಡಳಿಯವರಿಗೂ ಸಹ ನಮ್ಮ ಧನ್ಯವಾದಗಳು. ಮೈಸೂರು ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ನಮಗೆ ಸುಸಜ್ಜಿತ ಈ ಹಾಲ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ, ಅವರಿಗೂ ನಮ್ಮ ಧನ್ಯವಾದಗಳು. ಪತ್ರಿಕಾ ಪ್ರತಿನಿಧಿಗಳಾಗಿ ಬಂದ ಎಲ್ಲರಿಗೂ ಮತ್ತು ಟಿವಿ ಮಾಧ್ಯಮದ ಪ್ರತಿನಿಧಿಗಳಿಗೂ ಧನ್ಯವಾದಗಳು. ವಾರದ ಕೆಲಸದ ದಿನದ ನಡುವೆಯೂ ಇಷ್ಟು ಸಂಖ್ಯೆಯಲ್ಲಿ ನೀವು ಆಗಮಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಪ್ರಶಸ್ತಿ ಪ್ರದಾನಕ್ಕೆ ಧನ ಸಹಾಯ ಮಾಡಿದವರಿಗೂ ಧನ್ಯವಾದವನ್ನು ಹೇಳುತ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಹೇಳುವುದರ ಜೊತೆಗೆ, ನಾಟಕ ಆದ ಬಳಿಕ ನಮಗೆ ಭೋಜನದ ವ್ಯವಸ್ಥೆಯನ್ನು ಮಾಡಿದವರು ನಮ್ಮ ಅಧ್ಯಕ್ಷರಾದ ಬಾಲಚಂದ್ರರಾವ್ ಮತ್ತು ಮಧುಸೂದನ್. ಅದರ ಸವಿಯನ್ನು ಸವಿದೇ ಎಲ್ಲರೂ ಹೋಗಬೇಕು ಎಂಬುದಾಗಿ ವಿನಂತಿಸ್ತಾ ನನ್ನ ಈ ಭಾಷಣಕ್ಕೆ ಕೊನೆಯನ್ನು ಹಾಡ್ತಾ ಇದ್ದೇನೆ. ನಿನಗೆ ಹೇಗೆ ಹೇಳಲಿ, ಅವರು ನಿನ್ನನ್ನು ಶಿಕ್ಷಿಸುತ್ತಾರೆ. ನೀನು ಆ ದಿನ ಹೇಳಿದ್ದೆ ಅಲ್ವಾ, ನನಗೆ ಒಂದಿಷ್ಟು ಕೆಂಪು ಕಣಗಿಲೆ ಹೂಗಳು ಬೇಕೆಂದು. ನಾನು ಈ ಗಿಡಗಳಿಗಾಗಿ ಹುಡುಕದ ಜಾಗವೇ ಇಲ್ಲ ಗೊತ್ತಾ. ಕಡೆಗೂ ಗಿಡವೊಂದನ್ನು ಪತ್ತೆ ಮಾಡಿ ಈ ಹೂಗಳನ್ನು ತಂದಿದ್ದೇನೆ. ಧೂಳ ರಾಶಿಯಿಂದ ಸುತ್ತು ಹೊಡೆದ ಈ ಕೊಂಪೆಯಲ್ಲಿ ಇಂತಹದ್ದೊಂದು ಹೂವು ಅರಳಬಹುದೆಂಬ ಸತ್ಯವೇ ನನ್ನನ್ನು ಚಕಿತಗೊಳಿಸುತ್ತದೆ. ಓ ಹಾಗೇನು? ಹಾಗಿದ್ದರೆ ನನಗೆ ಆ ಗಿಡವಿರುವ ಜಾಗವನ್ನೊಮ್ಮೆ ತೋರಿಸು, ನಾನೇ ಅವುಗಳನ್ನು ಪ್ರತಿದಿನ ಕೊಯ್ದು ತರುವೆ. ಹಾಗೆಲ್ಲ ಬೇಡ ನಂದಿನಿ, ಕೆಂಪು ಕಣಗಿಲೆ ಮಾತ್ರವೇ ನನಗೆ ಈ ಊರಿನಲ್ಲಿ ತಿಳಿದಿರುವ ರಹಸ್ಯ ನಿಧಿ. ಅದು ಕೇವಲ ನನಗೆ ಮಾತ್ರ ಉಳಿಯಬೇಕು. ಆದರೆ ಆ ಬಿಷು ಇದ್ದಾನಲ್ಲ, ಅವನ ಬಗ್ಗೆ ನನಗೆ ಯಾವಾಗಲೂ ಅಸೂಯೆ. ಅದೆಷ್ಟು ಚಂದದ ಹಾಡುಗಳನ್ನು ನಿನಗಾಗಿ ಹಾಡುತ್ತಾನೆ. ನನಗೋ ಆ ಯಾವ ವಿದ್ಯೆಯೂ ತಿಳಿಯದು. ಆದರೆ ನನಗೆ ಇದು ಎಷ್ಟು ಸಂತೋಷವಾಗುತ್ತಿದೆ ಗೊತ್ತಾ. ನಾನು ಮಾತ್ರ ನಿನಗೆ ಕೆಂಪು ಕಣಗಿಲೆಯನ್ನು ಕಾಣಿಕೆಯಾಗಿ ನೀಡಬಲ್ಲೆ. ಆದರೆ ಆ ಸಂತೋಷ ನನ್ನ ಮನಸ್ಸಿನೊಳಗೆ ಇಳಿಯುವ ಮೊದಲೇ ಆ ಪಾಪಿಗಳು ನಿನಗೆ ನೀಡಬಹುದಾದ ಶಿಕ್ಷೆಯನ್ನು ನೆನಪಿಸಿಕೊಂಡು ಹೃದಯ ಅಳುತ್ತಿದೆ ಗೆಳೆಯ. ಆ ಶಿಕ್ಷೆ
ಈ ಹೂವನ್ನು ಇನ್ನಷ್ಟು ಅಮೂಲ್ಯ ಸಂಪತ್ತನ್ನಾಗಿಸಬಲ್ಲದು. ನೋವಿನಲ್ಲಿ ಅರಳಿದ ಪುಷ್ಪಕ್ಕೆ ಬೆಲೆ ಜಾಸ್ತಿ, ತಿಳಿತಾ? ನಿನ್ನ ನೋವಿನಿಂದ ಅತ್ತಿ ತೆಗೆದ ಈ ಹೂವು ನನ್ನನ್ನು ಹೇಗೆ ಖುಷಿಗೊಳಿಸಿತು ಹೇಳು. ನಂದಿನಿ, ನಿನಗಾಗಿ ನಾನು ಸಾಯಲು ಸಿದ್ಧ. ಓಹ್, ಇದಕ್ಕೆ ಪ್ರತಿಯಾಗಿ ಕೊಡಲು ನನಗೇನು ಉಳಿದಿದೆ? ಉಳಿದಿದೆ ನಂದಿನಿ, ನನಗೆ ಮಾತು ಕೊಡು. ಪ್ರತಿ ಮುಂಜಾನೆ ನನ್ನ ಕೈಯಿಂದಲೇ ಕೆಂಪು ಕಣಗಿಲೆಯನ್ನು ಸ್ವೀಕರಿಸುವೆ ಎಂದು. ಖಂಡಿತವಾಗಿ ಕಿಶೋರ, ಆದರೆ ಜಾಗೃತಿಯಿಂದಿರು ಗೆಳೆಯ. ನಾನು ಬಹಳ ಅಜಾಗರೂಕನಾಗೇ ಇರುತ್ತೇನೆ. ತಂಪು ಗಾಳಿ ಸೋಕಿದಾಗ ತಂಪ ಬೀರು ಕಣಗಿಲೆ, ತಂಪು ಗಾಳಿ ಸೋಕಿದಾಗ ತಂಪ ಬೀರು ಕಣಗಿಲೆ, ನಿನ್ನೈತು ನನ್ನ ಎದೆಯ ಸೋಕಿ, ನಿನ್ನೈತು ನನ್ನ ಎದೆಯ ಸೋಕಿ, ತಂಪನೆಂದು ಅವನೇನು ಮಾತಾಡಲಿಲ್ಲ. ಮಾತನಾಡಿದ. ನಾನು ನಿನ್ನನ್ನು ಓದ ಬಯಸುತ್ತೇನೆ. ಓದಲು ನಾನೇನು ಪುಸ್ತಕವಲ್ಲ, ತಿಳಿದುಕೋ. ಪುಸ್ತಕವನ್ನು ನಾನು ಓದಬಲ್ಲೆ, ನಿನ್ನನ್ನು ಓದಲು ಕಲಿಯಬೇಕಿದೆ. ಹೇಳು, ನನಗೆ ನಿನ್ನ ರಂಜನನ ಬಗ್ಗೆ ಎಲ್ಲ ಹೇಳು. ಎಷ್ಟು ಪ್ರೀತಿಸ್ತೀಯ ಅವನನ್ನ? ನಾನು ರಂಜನನನ್ನ ಪ್ರೀತಿಸ್ತೇನೆ. ದೋಣಿಯ ಹರಿಗೋಲು ಹಾಯನ್ನ ಪ್ರೀತಿಸುವುದಲ್ಲ, ಹಾಗೆ ನೀರಿನ ಅಲೆಯ ಲಾಸ್ಯ ಗಾಳಿಯನ್ನು ಪ್ರೀತಿಸುವುದಲ್ಲ. ಬಹುಶಃ ನಾವು ಮಾತನಾಡ್ತಿರೋದನ್ನ ಗವರ್ನರ್ ರಹಸ್ಯವಾಗಿ ಕೇಳಿಸಿಕೊಳ್ತಾ ಇದ್ದಾನೆ. ಅಲ್ಲಿ ಅವನ ನೆರಳು ಬೀಳದೆ ಇರುವಂತ ಜಾಗ ಎಲ್ಲಿದೆ ಹೇಳು. ಏನಪ್ಪ, ನಂಬರ್ 69. ಯಾರ ಜೊತೆ ಬೇಕಾದ್ರೂ ಸ್ನೇಹ ಬೆಳೆಸ್ಬಿಡ್ತಾರೆ. ನಿಮ್ ಜೊತೆಗೂ ಸ್ನೇಹ ಬೆಳೆಸೋಣ ಅನ್ಕೊಂಡಿದ್ದೆ, ಜಾತಕ ಹೊಂದಿಲ್ಲ. ಏನೋ ಗಹನವಾದ ಚರ್ಚೆ ನಡೀತಿರೋ ಹಾಗಿತ್ತು. ಅದೇ ಇಲ್ಲಿಂದ ಓಡೋಗೋದು ಹೇಗೆ ಅಂತ ಇಬ್ರು ಸೇರಿ ಚರ್ಚಿಸ್ತಾ ಇದ್ದಾರೆ. ಅಬ್ಬ, ಚರ್ಚಿಸಿದರೆ ಸರಿ, ಅದನ್ನ ನನ್ನೆದುರು ಹೇಳುವಷ್ಟು ಧೈರ್ಯ ಬಂತೇನೋ? ಪಂಜರದ ಹಕ್ಕಿ ಕಂಬಿಯನ್ನ ಕುಕ್ಕಿದರೆ ಅದು ಪ್ರೀತಿಯ ಚುಂಬನವಂತೂ ಅಲ್ಲ ಅನ್ನೋದು ನಗ್ನ ಸತ್ಯ. ಅದರಲ್ಲಿ ಮುಚ್ಚುಮರೆ ಮಾಡ್ಲಿಕ್ಕೇನಿದೆ? ನನಗೆ ಗೊತ್ತಿಲ್ಲ. ತೆಗೆದುಕೊಳ್ಳಿ ನನ್ನ ಕಡೆಯಿಂದ ಚಿಕ್ಕ ಉಡುಗೊರೆ. ಆದಷ್ಟು ಬೇಗ ನನ್ನ ರಂಜನನನ್ನು ಒಳಗೆ ಬಿಡಿ. ಬಿಡೋಣಂತೆ. ಎಲ್ಲಕ್ಕೂ ಒಂದು ಕಾಲ ಅಂತ ಕೂಡ ಬರ್ಲೇಬೇಕಲ್ಲ. ಒಂದಲ್ಲ ಎರಡಲ್ಲ 3000 ವರ್ಷ ಇದನ್ನ ನೋಡಿ ನಾನು ಚಿರಂಜೀವಿಯಾಗುವ ಕೆಲಸನ ಕಂಡೆ. ಕೆಟ್ಟ ಕಪ್ಪೆ ಜೀವಂತವಿದ್ದೇ ವಿನಃ ಜೀವಂತಿಕೆಯ ಲಕ್ಷಣವನ್ನೇ ತೋರಿಸುತ್ತಿರಲಿಲ್ಲ. ತಲೆ ಚಿಟ್ಟು ಹಿಡಿಯಿತು. ನಿನ್ನೆಯಷ್ಟೇ ಬಂಡ ಎಳೆದು ಇದಕ್ಕೆ ಮುಕ್ತಿ ನೀಡಿದೆ. ಇದರ ಚಿರಂಜೀವಿತನಕ್ಕೊಂದು ಮಂಗಳ ಹಾಡಿದೆ. ಹೇಗಿದೆ ನನ್ನ ಕೆಲಸ? ಇಂದು ನಿನ್ನ ಕೋಟೆಯ ಗೋಡೆಗಳು ಒಡೆದು ಬೀಳಲಿವೆ. ರಂಜನನು ಇಲ್ಲಿಗೆ ಬರುತ್ತಿದ್ದಾನೆ. ನಿನ್ನ ಯಾವ ಶಕ್ತಿಯೂ ಅವನನ್ನು ತಡೆಯಲಾಗದು. ನಿಜ ಹೇಳಲೆ ನಂದಿನಿ, ನನಗೆ ನಿಮ್ಮಿಬ್ಬರನ್ನು ಜೊತೆಯಲ್ಲೇ ನೋಡುವ ಆಸೆ. ನೀನು ನಿನ್ನ ಪರದೆಯನ್ನು ಸರಿಸದೆ ಯಾರನ್ನು ಏನನ್ನೂ ನೋಡಲಾಗುವುದಿಲ್ಲ, ನೆನಪಿಟ್ಟುಕೋ. ನಾನು ನಿಮ್ಮನ್ನು ನನ್ನ ಕೋಣೆಯೊಳಗೆ ಬಿಟ್ಟುಕೊಳ್ಳುವೆ. ಯಾಕೆ ಅಷ್ಟು ಕರುಣೆ? ನನಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕಿದೆ. ನಿನಗೆ ಹೇಗೆ ಹೇಳಲಿ? ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಕೆಲವೊಂದನ್ನು ಅನುಭವಿಸಲು ಮಾತ್ರ ಸಾಧ್ಯ. ಸಂವೇದನೆಯನ್ನೇ ಕಳೆದುಕೊಂಡ ನಿನಗೆ ಅನುಭವದ ಸ್ಪರ್ಶವನ್ನು ನೀಡುವುದಾದರೂ ಹೇಗೆ? ನಂದಿನಿ,
ನನಗೆ ಎಲ್ಲವೂ ಅರ್ಥವಾಗಬೇಕು. ಅರ್ಥವಾಗದ್ದನ್ನು ನಂಬುವ ಅಭ್ಯಾಸ ನನಗಿಲ್ಲ. ನನ್ನ ಸಮಯವನ್ನು ಹಾಳು ಮಾಡಬೇಡ, ನಡೆ ಇಲ್ಲಿಂದ. ನಿನ್ನ ಕೊರಳನ್ನ ಬಳಸಿರುವ ಆ ಕೆಂಪು ಕಣಗಿಲೆಯ ಮಾಲೆಯನ್ನು ಇತ್ತ ಕೊಡು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.